ನಮಸ್ಕಾರ. ನಮ್ಮ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರತಿ ಸಂಚಿಕೆಯಲ್ಲಿ ಹೇಳುವ ಹಾಗೆ ಬಹಳ ಪುರಾತನವಾದ ಮತ್ತು ಈ ಮಣ್ಣಿನಲ್ಲಿ ಪ್ರಾದುರ್ಭಾವವಾದಂತಹ ಒಂದು ಅತ್ಯುತ್ತಮವಾದಂತಹ ಶಾಸ್ತ್ರ, ನಮ್ಮ ಹೆಮ್ಮೆಯ ಶಾಸ್ತ್ರ ಆಯುರ್ವೇದ. ಸಹಸ್ರಾರು ವರ್ಷಗಳಿಂದ ಬೆಳೆದು ಬಂದಿರುವಂತಹ ಈ ಶಾಸ್ತ್ರ ಇವತ್ತಿಗೂ ಪ್ರಸ್ತುತ ಅನ್ನಿಸ್ತದೆ. ಯಾಕೆಂದರೆ ಅಂತಹ ಶಕ್ತಿ ಆ ಶಾಸ್ತ್ರದಲ್ಲಿದೆ. ಯಾಕೆಂದರೆ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ ಎನ್ನುವುದು ಪ್ರಾಜ್ಞರ ಮಾತು. ಹಾಗಾಗಿ ಆರೋಗ್ಯವನ್ನು ಕಾಪಿಡೋದಕ್ಕೆ ನಮ್ಮ ಆಯುರ್ವೇದ ಬಹಳಷ್ಟು ಸೂತ್ರಗಳನ್ನು, ಬಹಳಷ್ಟು ವಿಷಯಗಳನ್ನು ಹೇಳಿಕೊಟ್ಟಿದೆ. ಅದನ್ನು ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಪ್ರತಿ ವಾರ ನಮ್ಮ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅವರನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದಾರೆ. ಧನ್ಯವಾದ ನವೀನ್ ಜಿ. ನಾವು ಸಮಯಗಳನ್ನು ಬದಲಾವಣೆ ಮಾಡಿದ್ದೇವೆ. 5:30ರಿಂದ 8 ಗಂಟೆಯಿಂದ 9 ಗಂಟೆವರೆಗೆ ಇದ್ದಂತಹ ಒಂದು ಸಮಯವನ್ನು ಸಂಜೆ 5:30ರಿಂದ 6:30ರವರೆಗೆ ನಾವು ಮಾಡಿಕೊಂಡಿದ್ದೇವೆ. ಭಾಳಷ್ಟು ಜನರಿಗೆ ಉಪಯೋಗ ಆಗಬಹುದು ಎಂಬಂತಹ ಒಂದು ನಿರೀಕ್ಷೆಯಿಂದ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯಲ್ಲಿ ನಿಮಗೆ ಕಾಣಿಸ್ತದೆ. ಟಿ ವಿ ಪರದೆಯ ಬಲಮೂಲೆಯಲ್ಲಿದೆ. 63 62 39 40 10. ಇದಕ್ಕೆ ಕರೆ ಮಾಡಿ ನಿಮ್ಮ ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಪ್ರಥಮ ಕರೆಯನ್ನು ಮಾತಿನ ಮನೆಯಿಂದ ಸ್ವೀಕರಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನೇರವಾಗಿ ನಿಮ್ಮ. ನವೀನ್ ಜಿ ಸರ್ಗೆ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಡಾಕ್ಟರ್ ಸಾಹೇಬ್ರಿಗೆ ನಮಸ್ಕಾರ. ವಿನಯ್ ಹೊಸಕೋಟೆಯಿಂದ. ನಮಸ್ಕಾರ ವಿನಯ್ ಅವರೇ, ನಮಸ್ಕಾರ ಸರ್. ಏನಿಲ್ಲ, ನನ್ನ ತಾಯಿಯವ್ರಿಗೆ ಹೋದ್ ವಾರ ಕೇಳೋದು ಮರ್ತ್ಬಿಟ್ಟೆ ನಾನು. ನನ್ನ ತಾಯಿಯವ್ರಿಗೆ ನೈಟ್ ಹೊತ್ತು ಒಂಥರ ಸೌಂಡ್ ಬರುತ್ತೆ ಸರ್ ತಲೆನಲ್ಲಿ. ಅವರು ಒಂದು 10 years ಬ್ಯಾಕು ಬಸ್ನಿಂದ ಬಿದ್ದಿದ್ರು. ಎಲ್ಲಾ ಕಡೆ CT ಸ್ಕ್ಯಾನ್ ಮಾಡಿ ಎಲ್ಲ ಆಯ್ತು ಸರ್. ಅದು ಎಲ್ಲ ನಾರ್ಮಲ್ ಇದೆ, ಬಟ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ ಸರ್. ನೈಟ್ ಎಲ್ಲ ಕೇಳಿಸ್ಕೋ ಕಿವಿ ಕೊಟ್ಟು ಅಂತಾರೆ ಸರ್ ನನಗೆ. ಕಿವಿಯಲ್ಲಿ ಶಬ್ದ ಇಲ್ಲ ಸರ್, ತಲೆನಲ್ಲಿ ಬರ್ತದೆ. ತಲೆಯಲ್ಲಿ ಒಂದು ಗುಯಿ ಗುಯಿ ಶಬ್ದ ಬರೋದಾಗೆ ಅವ್ರಿಗೆ ಕೇಳಿ. ಹೌದು ಸರ್, ಒಂಥರ ಇದು ಮೋಟರ್ ಸೌಂಡ್ ಸರ್. ಮೋಟರ್ ಸೌಂಡ್. ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ಲ, ಇದು ಒಂದು ಪ್ರಶ್ನವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಡ್ಬೇಕು. ಒಬ್ಬ ನಾರ್ಮಲ್ ಆಗಿ ನಮಗೆ ಏನು ಶಬ್ದ ಕೇಳೋದಿಲ್ಲ ನಮ್ಮ ತಲೆ ಒಳಗೆ. ಆದರೆ ಇದು ಒಂದು ಮಾತ್ರ ಅಲ್ಲ, ನಾನು ನನ್ನ ಹತ್ರ ಅದನ್ನು ಕನಿಷ್ಠ ಇತ್ತೀಚೆಗೆ ಒಂದು 10-15 ಅಂಥದ ಕೇಸನ್ನು ನಾನು ಈ ಒಂದು ಇತ್ತೀಚೆಗೆ ಒಂದು 2-3 ತಿಂಗಳಲ್ಲಿ ನನ್ನ ಕಣ್ಣಿಗೆ ಬಂದ ಒಂದು ಕೇಸುಗಳು. ಒಂದು ಕಿವಿಯಲ್ಲಿ ಕೆಲವೊಂದು ಶಬ್ದಗಳು ಬರುತ್ತೆ, ತಲೆಯಲ್ಲಿ ಎಂಥದ್ದು ಒಂದು ಮೋಟರ್ ಸೌಂಡ್ ಆ ಥರ. ಇದಕ್ಕೆ ಕಾರಣ ನನ್ನ ಪ್ರಕಾರ ನೀವು ಆ ಆಕ್ಸಿಡೆಂಟಿಗೆ ಅದನ್ನು ಕನೆಕ್ಟ್ ಮಾಡಬಾರದು ವಿನಯ್ ಅವರೇ, ಆಯ್ತಾ? ಅದು ಒಂದು ಕೋಇನ್ಸಿಡೆನ್ಸ್. ಆಕ್ಸಿಡೆಂಟ್ ಇಂದ ಏನು ಬರಲಿಲ್ಲ, ಆಯ್ತಾ? ಹೌದು ಸರ್, ಹೌದು ಸರ್. ಈಗ ಏನಾಗೋದು, ಅವ್ರ ಪ್ರಾಯ ಎಷ್ಟು ಇದೆ ಅಮ್ಮನಿಗೆ? ಸರ್, ತಾಯಿಗೆ 52 ಸರ್. ಶುಗರ್ ಇದೆ, ಅಸ್ತಮ ಇದೆ. ಶುಗರ್ ಇದೆ, ಅಸ್ತಮ ಇದೆ. ಸ್ನೇಹಿತರೆ ನೋಡಿ, ಇದು ಅವರಿಗೆ ಸಂಗೀತದಲ್ಲಿ ಎಂತಾದ್ರು ಅಭಿರುಚಿಗಳ ಇತ್ತ? ಮುಂಚೆ ಸಂಗೀತ ಕೇಳ್ತಿದ್ರಾ ಏನಾದ್ರು? ಕೇಳ್ತಿದ್ರು ಸರ್. ಅಲ್ಲ, ವಾದ್ಯ ಬಡಿಸೋದು ಏನಾದ್ರು ಇತ್ತ ಅವರಿಗೆ ಅಭ್ಯಾಸ? ಅವೆಲ್ಲ ಇಲ್ಲ ಸರ್, ಅವೆಲ್ಲ ಏನಿಲ್ಲ. ನನಗಿದೆ, ನಿಮ್ಗೆ ಇರಲಿ. ಆಯ್ತಾಯ್ತು. ಈಗ ನೋಡಿ, ಇದನ್ನು ಒಂದು ಟಿನಿಟಸ್ ಕ್ಯಾಟಗರಿಯಲ್ಲಿ ನಾವು ಇಡೋದು. ಕರ್ಣಕ್ಷ್ವೇಡ, ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಕರ್ಣಕ್ಷ್ವೇಡ, ಕರ್ಣದಲ್ಲಿ ನಮ್ಮ ತಲೆಯಲ್ಲಿ ನಮ್ಮ ಒಳಗೆ ಯಾವುದು ಒಂದು ಕ್ಷವೇಡ ಒಂದು ಶಬ್ದ ಬರೋದನ್ನು ಹೇಳಿದ್ದಾರೆ ಆ ಥರ. ಇದನ್ನು ಮೇನ್ ನಮಗೆ ಸಿಗೋದು ಈ ಸಿಂಪ್ಟಮ್ ಪಾಂಡು ರೋಗದಲ್ಲಿ. ಯಾವಾಗ ರಕ್ತದಲ್ಲಿ ಬಿಳಿ ದೋಷಗಳ ಇದ್ದರೆ, ರಕ್ತದಲ್ಲಿ ನಂಜಿ ಅಂಶ ಇದ್ದರೆ, ರಕ್ತದಲ್ಲಿ ಯಾವ ಥರದ ಸಹ ಉಷ್ಣತ್ವ ಇದ್ದರೆ, ಆವಾಗ ಬೇರೆ ಎಲ್ಲ ಹಿಮೋಗ್ಲೋಬಿನ್ ಲೆವೆಲ್ ಡೌನ್ ಆಗ್ತದೆ. ಮತ್ತೆ ಇನ್ನೊಂದು ಸಮಸ್ಯೆ ಅಂತ ಬರೋದು ಕಿವಿಯಲ್ಲಿ. ಮತ್ತು ಕಿವಿಯಲ್ಲಿ ನಮಗೆ ಒಳಗೆ ಫೀಲ್ ಆಗ್ತದೆ, ಯಾವುದು ಒಂದು ಸೌಂಡ್ ಬರೋದಾಗೆ ಫೀಲ್ ಆಗ್ತಾ ಇರ್ತದೆ. ನಿಜವಾಗಿ ಅಂಥದ್ದು ಸೌಂಡ್ ಹೊರಗಡೆ ಇರೋದಿಲ್ಲ. ಅಲ್ಲ, ಬಹುಶಃ ನಿಮಗೆ ಕೇಳಿಸ್ತಾ ಇದೆ ಅವರ ಸೌಂಡು? ಇಲ್ಲ ಸರ್, ಕೇಳಿಸಲ್ಲ ಸರ್. ಕೇಳಿಸ್ಕೊ ಅಂತಾರೆ, ನಮಗೆ ಕೇಳಿಸ್ತಾ ಇಲ್ಲ. ಅವರಿಗೆ ಮಾತ್ರ. ಹೌದು ಸರ್. ಸೊ ಅಂತಹ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕು, ರಕ್ತದ ಕ್ವಾಲಿಟಿಯನ್ನು ಸರಿ ಮಾಡಲಿಕ್ಕೆ ನೋಡಬೇಕು. ಈಗ ಕ್ವಾಂಟಿಟಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಸಹ ಕಡಿಮೆ ಆಗ್ತದೆ. 12 ಇದೆ ಈಗ. 12 ಇದೆಯಲ್ಲ, ಬಟ್ ಕ್ವಾಲಿಟಿ ಆಫ್ ಹಿಮೋಗ್ಲೋಬಿನ್ ಸರ್, ಈಗ ರಕ್ತ ಶುದ್ಧಿ ಎಲ್ಲ ಮಾಡಿಸಿದ್ವಿ ಮೊನ್ನೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸಫಿನಲ್ಲಿ. ಈಗೆಲ್ಲ ಚರ್ಮ ರೋಗ ಎಲ್ಲ ಕಮ್ಮಿ ಆಗಿದೆ ಅವ್ರಿಗೆ. ಆದ್ರೂ ಸಹ ವೆರಿ ಗುಡ್ ಸರ್. ತ್ರಿಫಲ ಇದೆಯಲ್ಲ ಸರ್, ತ್ರಿಫಲ ಅವ್ರಿಗೆ ನೀರಲ್ಲಿ ಇದ್ ಮಾಡ್ಬಿಟ್ಟು ಹಚ್ತಾ ಇದ್ವಿ ಸರ್. ಗಾಯ ಕೂಡ ಒಣಗೋಗಿದೆ ಸರ್, ಅವ್ರಿಗೆ ಚರ್ಮ ಕಾಯಿಲೆ ಕೂಡ ಹೋಗ್ಬಿಟ್ಟಿದೆ ಸರ್. ವೆರಿ ಗುಡ್. ಅಲ್ಲ, ಇದನ್ನು ಏನ್ ಮಾಡಬೇಕು, ಅವರು ಒಂದು ಪುನರ್ನವ ಮಂಡೂರು ಸಿಗ್ತದೆ. ಓಕೆ ಸರ್. ಪುನರ್ನವ ಮಂಡೂರು
ಒಂದು ಮಾತ್ರೆ ಬೆಳಿಗ್ಗೆ ಸಂಜೆ ಕೊಡಬೇಕು. ಮತ್ತೆ Okay. ಅಸನ ಬಿಲ್ವಾದಿ ಆಯಿಲ್ ಸಿಗ್ತದೆ. ಹಸನ ಬಿಲ್ವಾದಿ ಆಯಿಲ್. ಹಾ, ಅದು ಎರಡು ಡ್ರಾಪ್ಸ್ 2 ಕಿವಿಗೆ, ಒಂದು ಕಿವಿಯಲ್ಲಿ 4 ಡ್ರಾಪ್ ಹಾಕಿ ಒಂದು 10 ನಿಮಿಷ ಹಂಗೆ ಇಟ್ಟು ಮತ್ತೆ 5 ನಿಮಿಷ ಮತ್ತೆ ಟರ್ನ್ ಮಾಡಿ ಮತ್ತೆ ಇನ್ನೊಂದು ಕಿವಿಗೆ ಹಾಕಿ 4 ಡ್ರಾಪ್ ಹಾಕಿ ಮತ್ತೆ ಅದನ್ನು ಟರ್ನ್ ಮಾಡಬೇಕು 5 ನಿಮಿಷ ನಂತರ ಪುನಃ ಅದನ್ನು ಹೊರಗೆ ಹೋಗ್ಲಿ. ಆಯ್ತಾ? ಈ ಪ್ರಕ್ರಿಯೆ 1 ತಿಂಗಳು ಮಾಡಿದ ಮೇಲೆ ವಿನಯ್ ಅವರು ಹೇಳಿ. ಆಯ್ತಾ? ಧನ್ಯವಾದ ಸರ್. ನವೀನ್ ಜಿ ಸರ್, ನಮ್ಮ ಸರ್ನ್ ಕರ್ಸಿ ಒಳ್ಳೆ ಉಪಯೋಗ ಮಾಡ್ತಾ ಇದ್ದೀರಾ, ಎಲ್ಲ ಜನಗಳಿಗೆಲ್ಲ ಒಳ್ಳೇದಾಗ್ತಿದೆ. ನಮ್ಮ ಉದ್ದೇಶ ತುಂಬಾ ಖುಷಿ ಆಗುತ್ತೆ. ಅವ್ರು ನಗ್ನಗ್ತಾನೆ ಎಲ್ಲ ವಿಡಿಯೋ ಕೂಡ ಮಾಡ್ತಾ ಇರ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡಿದೀನಿ ನಾನು. ಅವರೆಲ್ಲ ಕೂಡ ನಗ್ನಗ್ತಾನೆ ಹೇಳ್ತಾರೆ. ನಗ್ನಗ್ತಾ ಹೇಳೋದ್ರಿಂದ ಎಲ್ಲ ಕಾಯಿಲೆ ಕೂಡ ವಾಸಿ ಆಗ್ತಿದೆ. ಖಂಡಿತ ಬಹಳಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಬಹಳ ಜನ ಹೇಳ್ತಾರೆ ಅಂದ್ರೆ ಅವರು ಹೆದರಿಸುವ ಒಂದು ಪ್ರಯತ್ನವನ್ನು ಯಾವತ್ತೂ ಮಾಡುವುದಿಲ್ಲ. ಕಾಯಿಲೆ ಹೇಗೆ ಬಂತು, ಅದರ ಮೂಲ ಏನದನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾರೆ. ಅದು ಇವತ್ತು ಬಹಳ ಅಗತ್ಯ ಅಂತ ಅನಿಸ್ತಾ ಇದೆ. 80% ಕಾಯಿಲೆ ವಾಸಿ ಆಗ್ತಿದೆ ಸರ್ ಅವ್ರು ಹೇಳೋ ಇದ್ರಲ್ಲೇ. ಖಂಡಿತ ಖಂಡಿತ ಖಂಡಿತ. ಧನ್ಯವಾದ. ಆಯ್ತು, ಥ್ಯಾಂಕ್ ಯು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು 63 62 39 40 10. ಮತ್ತೊಮ್ಮೆ ಹೇಳ್ತೇವೆ, ನಮ್ಮ ಹೆಮ್ಮೆಯ ಶಾಸ್ತ್ರ ಆಯುರ್ವೇದ ಶಾಸ್ತ್ರ, ಅದು ಅದ್ಭುತವಾದಂತಹ ಶಾಸ್ತ್ರ. ಅದನ್ನು ಉಪಯೋಗ ಮಾಡುವಂತಹ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ. ವಿಶೇಷವಾಗಿ ಈ ಗಾಳಿ ಬೀಸುವ ದಿಕ್ಕು, ಒಂದೊಂದು ಕಾಲದಲ್ಲಿ ಒಂದೊಂದು ದಿಕ್ಕಿನಿಂದ ಗಾಳಿ ಬೀಸ್ತದೆ. ಇದು ನಮ್ಮ ಹತ್ರ ಮುಂದೆ ಕೇಳಿದವಾಗಲಿ ನಾನು ಅದನ್ನು ರೆಡಿ ಮಾಡಿ ಬಂದಿದೆ ಈ ಸತಿ. ಯಾಕೆಂದ್ರೆ ನಾನು ಈಗ ಈ ಸಮುದ್ರ ಬದಿ ನಮ್ಮ ಆಯುರ್ವೇದದ ಆಶ್ರಮ ಇರೋದ್ರಿಂದಾಗಿ ಪಶ್ಚಿಮ ದಿಕ್ಕಿಂದ ಬರೋದು ಗಾಳಿಯಲ್ಲಿ ನಾನು ಹೋಗುವಾಗ ಕೆಲವೊಮ್ಮೆ ನನಗೆ ಒಂಥರ ಸ್ವಲ್ಪ ಲಂಗ್ಸ್ ಅಲ್ಲಿ ಏನೋ ಸಫೋಕೇಶನ್ ಟೈಪ್. ಮತ್ತೆ ಈ ಸಮುದ್ರ ಬದಿ ಇರೋರು ತುಂಬ ಪೇಷಂಟಲ್ಲಿ ನಾನು ಒಂದು ಲಂಗ್ಸ್ ಸಮಸ್ಯೆ, ಚರ್ಮ ಸಮಸ್ಯೆಗಳನ್ನು ಎಲ್ಲ ನೋಡಿದ ಮೇಲೆ ಸ್ನೇಹಿತರು ಒಂದು ಆಶ್ಚರ್ಯದ ನಿಮ್ಗೆ ಒಂದು ವಿಷಯ ಹೇಳುದು, ಮಾಹಿತಿ ಕೊಡ್ತಾ ಇದ್ದೇನೆ. ಅದು ನನ್ನ ಪಾಕೆಟ್ ಇಂದ ಅಲ್ಲ, ಅದು ನಾನು ಅದಕ್ಕೆ ಪುಸ್ತಕ ತಗೊಂಡ್ ಬಂದಿದ್ದೇನೆ. ಯಾಕೆಂದ್ರೆ ನಾನು ಹೇಳಿದ್ರೆ ಮತ್ತೆ ನೀವು ನಂಬಿದ್ರೆ ಇಲ್ಲಿ ಗೊತ್ತಿಲ್ಲ. ನವೀನ್ ಜಿ, ಇದರಲ್ಲಿ ಪೂರ್ವ ದಿಕ್ಕಿಂದ ಗಾಳಿ ಬರ್ತಾ ಇದ್ರೆ ಅದರಲ್ಲಿ ನೀವು ಒಂದು 2-3 ನಿಮಿಷ ಗಾಳಿಯಲ್ಲಿ ಹೋದ್ರೆ ತೊಂದರೆ ಇಲ್ಲ. 10-15 ನಿಮಿಷ ಜೋರು ಗಾಳಿಯಲ್ಲಿ ನಿಂತಿದ್ದರೆ ಅದರದ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಬೀಳುತ್ತದೆ. ಇದು ನಮ್ಮ ಶಾಸ್ತ್ರದಲ್ಲಿ ಅವರು ಸಾವಿರಾರು ಜನರಲ್ಲಿ ಇದನ್ನು ಪ್ರಯೋಗವನ್ನು ಅಬ್ಸರ್ವ್ ಮಾಡಿ ಲಕ್ಷಣಗಳನ್ನು ಕನ್ಕ್ಲೂಷನ್ ಅನ್ನು ಶ್ಲೋಕ ಫಾರ್ಮ್ ಅಲ್ಲಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆಯ್ತಾ? ಈಗ ನೋಡಿ, ಪೂರ್ವ ದಿಕ್ಕಲ್ಲಿ ಬಂದಿದ್ದ ಗಾಳಿ ಮತ್ತೆ ಫಸ್ಟ್ ಹೇಳ್ತೇನೆ ನಾನು, ಆಮೇಲೆ ಹೇಳು ದಕ್ಷಿಣ, ಸರಿ, ಆಮೇಲೆ ಪಶ್ಚಿಮ ಮತ್ತೆ ಉತ್ತರ ಕಡೆದು. ಆಯ್ತಾ? ನೋಡಿ, ನಾನು ಓದ್ತೇನೆ ಸ್ನೇಹಿತರೆ. ಅದರ ಮಧ್ಯೆ ಒಂದು ಕರೆ ಇದೆ, ನೋಡೋಣ. ನಮಸ್ಕಾರ. ನಮಸ್ಕಾರ. ಹೇಳಿ ಅಮ್ಮ, ನೇರವಾಗಿ ನಿಮ್ಮ ಪ್ರಶ್ನೆ ಕೇಳಿ ಅಮ್ಮ. ಡಾಕ್ಟರ್, ನನಗೆ ಒಂದು 2 ಕ್ವಶನ್ ಇದೆ. ಹೇಳಿ ಮೇಡಮ್. ಒಂದು ಮುಖದಲ್ಲಿ ನನಗೆ ಇದು ಅಂದ್ರೆ ಬಂಗು ತರ, ಅಂದ್ರೆ ಅಲ್ಲಿ ಪ್ಯಾಚ್ ವರ್ಕ್ ತರ ಕಪ್ಪು ಮಚ್ಚೆ ಹಣೆ ಮೇಲೆ ಸೈಡ್ ಅಲ್ಲಿ ಒಂದು ರೌಂಡ್ ಆಗಿ ಇದೆ. ಅದು ಮತ್ತೆ ಕೆನ್ನೆಯಲ್ಲಿ ಸ್ವಲ್ಪ ಇದೆ ಹಾಗೆ ಮಚ್ಚು, ಅಂದ್ರೆ ಅದೇನು ಆಕ್ನೆ ಹೇಳ್ತಾರ ಏನು ಬಂಗು ಹೇಳ್ತಾರ ಗೊತ್ತಿಲ್ಲ. ಪ್ರಾಯ ಎಷ್ಟು ಆಗಿದೆ? ಒಂದು 40 ಒಳಗೆ ಇದೆಯಾ ಮೇಲೆ ಇದೆ? ನನ್ಗೆ ಈಗ 51. 51 ಆಯ್ತು. ಹೌದು. ಮುಖದ ಮೇಲೆ ಒಂದು ಕೆನ್ನೆ ಹತ್ರ ಒಂದು ಸಣ್ಣ ರೌಂಡ್ ಅಲ್ಲಿ ಪ್ಯಾಚ್ ವರ್ಕ್ ಪ್ಯಾಚ್ ಇದೆ. ಸ್ನೇಹಿತರೆ, ಯಾವಾಗಲೂ ಈ ತರ ಪ್ಯಾಚ್ ಆಗಿ ಅಮ್ಮ ಹೇಳ್ತಾ ಇದ್ದಾರಲ್ಲ, ಅಮ್ಮ ಎಂತ ಹೆಸರು ನಿಮ್ದು ಹೇಳ್ಬಹುದು ನಾನು ಇಲ್ಲಿ? ಪೂಜಾ ಅವರೇ, ನಮಸ್ಕಾರ. ಸೊ ಪೂಜಾ ಅವರು ಏನು ಹೇಳ್ತಾ ಇದ್ದಾರೆ, ಮುಖದ ಮೇಲೆ ಯಾವುದೋ ಒಂದು ರೌಂಡ್ ಪ್ಯಾಚ್ ಆಗಿ ಬಿದ್ರೆ ಇಟ್ ಕ್ಯಾನ್ ಬಿ ಫಂಗಲ್ ಇನ್ಫೆಕ್ಷನ್. ಅದು ಮತ್ತೆ ಯಾವುದೊಂದು ಡಾರ್ಕ್ ಕಲರೇಷನ್ ಆಗ್ಲಿಲ್ಲ ಅಲ್ಲಿ? ಅದು ಮತ್ತೆ ಇದು ಇದು ಹಣೆ ಮೇಲೆ ಫುಲ್ ರೌಂಡ್ ಆಗಿದೆ ಅಲ್ಲ. ಮತ್ತೇನಂದ್ರೆ ನನ್ಗೆ ಫುಲ್ ಬೆವರು, ಅಂದ್ರೆ ತುಂಬಾ ಇಡೀ ಮನೆಯಲ್ಲಿ ಇಡೀ ದಿನ ಬೆವರು ಜಾಸ್ತಿ ಸರ್ ನನಗೆ. ಆತರ ನಾನಂದ್ರೆ ತುಂಬಾ ಬಟ್ಟೆ ಇಟ್ಕೊಂಡು ಒರೆಸ್ತಾ ಇರ್ತೀನಿ, ಅದು ಇರ್ಬೋದಾ ಏನೋ ಗೊತ್ತಿಲ್ಲ. ಸ್ವಲ್ಪ ಬೊಜ್ಜು ಇದೆಯಾ? ಸ್ವಲ್ಪ ಹೌದು ಇದೆ. ವೇಟ್ ಜಾಸ್ತಿ ಇದೆಯಲ್ಲ? ಹೌದು. ಅಂದ್ರೆ ಈಗ ಎಷ್ಟಿದೆ? 66 ಇದೆ. 66. ಹೈಟ್ ಕಮ್ಮಿ ಉಂಟಾ? ಹೈಟ್ 5'3", 5'2". 5'2" ಆದ್ರೆ ಅಷ್ಟು ಜಾಸ್ತಿ ಇಲ್ಲ ಅದರ ಪ್ರಕಾರ. ನೀವು ನೋಡಿ ಸ್ನೇಹಿತರೆ, ಒಂದು ಪೂಜಾ ಅವರು ಕೇಳಿದ ಪ್ರಶ್ನೆ ಬಹಳ ಪ್ರಾಸಂಗಿಕ ಇದೆ. ತುಂಬ ಜನರಿಗೆ ಹಣೆ ಮೇಲೆ ಮತ್ತು ಮುಖದ ಮೇಲೆ ಕೆಲವೊಮ್ಮೆ ಒಂದು ಸ್ಮಾಲ್ ಪ್ಯಾಚಸ್ ಬಿಡ್ತದೆ, ಸ್ಕಿನ್ನಲ್ಲಿ ಎಲರ್ಜಿ ಅಂಶ ಇರ್ತದೆ. ವಿಶೇಷವಾಗಿ ತುಂಬ ಬೆವರದ ಮೇಲೆ ಈ ಥರ ಸಮಸ್ಯೆ ಜಾಸ್ತಿ ಸಿಗ್ತದೆ ನವೀನವರೇ. ಹೌದು. ಸೊ ಏನು ಮಾಡಬೇಕು?
ನಾನು ಇದರದ ಸೊಲ್ಯೂಷನ್ ಪೂಜಾ ಅವರಿಗೆ ಹೇಳ್ತೇನೆ. ಆದರೆ ಯಾರ್ಯಾರು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಪೇನ್ ಪೇಪರ್ ತಗೊಂಡು ಈ ಫಾರ್ಮುಲಾವನ್ನು ಬರೆದಿಡಬೇಕು. ಇವತ್ತಿಲ್ಲಂದರೆ ನಾಳೆ ಅಂಥ ಸಮಸ್ಯೆಗಳು ನಿಮಗೆ ಬಂದರೆ ನೀವು ಸಹ ಅದನ್ನು ಪ್ರಯೋಗ ಮಾಡಬಹುದು. ಒಂದು, ನಿಮ್ಮ ಹತ್ತಿರದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ನೆಂಟರಲ್ಲಿ ಯಾರಿಗೂ ತೊಂದರೆ ಇದ್ದರೆ ಅವರಿಗೂ ಸಹ ನೀವು ಪ್ರಯೋಗ ಮಾಡಬಹುದು. ಲಾಸ್ ಏನಿಲ್ಲ, ಯಾಕೆಂದರೆ ಎಕ್ಸ್ಟರ್ನಲ್ ಯೂಸಿಗೆ ಇದೆ. ತ್ರಿಫಲಾ ಪೌಡರ್ ಸಿಗ್ತದೆ ಮಾರ್ಕೆಟಲ್ಲಿ, ಆಯಿತಾ ಪೂಜಾ ಅವರೇ? ಆಯ್ತು ಸರ್, ಆಯ್ತು. ತ್ರಿಫಲಾ ಪೌಡರ್, ತ್ರಿಫಲಾ ಪೌಡರ್ ಭಾಳ ಚೀಪ್ ಇದೆ, ಇಕನಾಮಿಕ್, ಏನು ಜಾಸ್ತಿ ಕಾಸ್ಟ್ ಏನಿಲ್ಲ. 50 ರೂಪಾಯಿದಲ್ಲಿ ಸುಮಾರು ಸಿಗ್ತದೆ ನಿಮಗೆ, ಆಯಿತಾ? ಒಂದು ಲೋಟೆ 200 ml ಅಷ್ಟು ನೀರು ತಗೊಳ್ಳಿ ನೀವು. ಇದನ್ನು ಕುದಿಸ್ಬೇಕು. ಚಹಾ ಮಾಡ್ತೀರಲ್ಲ, ಅದೇ ಚಹಾ ಪಾತ್ರೆಯಲ್ಲಿ ಹಾಕಿ 1 ಚಮಚೆ ನೀವು ತ್ರಿಫಲಾ ಪುಡಿ ಹಾಕಿ. ಚಹಾ ಪುಡಿ ಬದಲಿಗೆ ತ್ರಿಫಲಾ ಪುಡಿ ಹಾಕಬೇಕು, ಆಯಿತಾ? ಹಾಲು ಮತ್ತು ಸಕ್ಕರೆ ಬೇಡ. ಹಾಲು ಸಕ್ಕರೆ ಬೇಡ. ನೀವು ಈ ಸೈಡ್ ದೇವು, ನಾನು ಸೈಡ್ ಹೋಗಿ. ಅದಾದ ಮೇಲೆ ಅದನ್ನು ಅರ್ಧ ಮಾಡಿಬಿಡಿ. 200 ml ಅಂದರೆ 100 ml ಮಾಡಿ, ಆಯಿತಾ? ಅದಾದಮೇಲೆ ಅದನ್ನು ತಣ್ಣು ಮಾಡಿ ಅದನ್ನು ಫಿಲ್ಟರ್ ಮಾಡಬೇಕು, ಸೋಸಬೇಕು, ಆಯಿತಾ? ಸೇಮ್ ಚಹಾ ಸೋಸ್ ಹಾಗೆ ಅದರಿಂದವೇ ನೀವು. ಈಗ ಇದು ರೆಡಿ ಆಯ್ತಲ್ಲ, ಇದರಲ್ಲೂ ತಣ್ಣಾದ ಮೇಲೆ ಸ್ವಲ್ಪ ಹಗುರು ಬಿಸಿ ಇರಬೇಕು. ಯಾವುದು ಒಂದು ಕ್ಲೀನ್ ಒಂದು ಹತ್ತಿ ಇಲ್ಲ ಒಂದು ಬಟ್ಟೆದ ಪೀಸ್ ತಗೊಳ್ಳಿ. ಅದರಿಂದ ನೀವು ನಿಮ್ಮ ಎಲ್ಲಿ ಇದೆ ಅಲ್ಲಿ ಅದನ್ನು ಹಾಕ್ತಾ ಇರಬೇಕು. ಅದರ ಒಂದು 5-10 ಸತಿ ಅದನ್ನು ಚೇಂಜ್ ಮಾಡಬೇಕು, ಆಯಿತಾ? ಸಾಧ್ಯ ಆದರೆ ಅದನ್ನು ನೀವು ಪಟ್ಟಿಯನ್ನು ಹೀಗೆ ಕಟ್ಟಿಬಿಟ್ರೆ ಒಳ್ಳೆಯದು, ಫೋರ್ ಹೆಡ್ ಮೇಲೆ, ಆಯಿತಾ? ಮತ್ತೆ ಮಧ್ಯದಲ್ಲಿ 1 ಚಮಚ ಅಷ್ಟು ಅದರಲ್ಲಿ ಹಾಕ್ತಾ ಇರಬೇಕು. ಅರ್ಧ ಗಂಟೆ ನೀವು, ಇಲ್ಲದ್ರೆ 10 ನಿಮಿಷ ಸಾಕು. ನಿಜವಾಗಿ 5 ನಿಮಿಷ ಸಾಕಾಗ್ತದೆ. ಒಂದು ಏನಾಗ್ತದೆ, ನಿಮಗೆ ಈ ಫೋರ್ ಹೆಡಲ್ಲಿ ನಿಮ್ಗೆ ಏನು ಬೆವರು ಬರ್ತಾ ಇದೆಯಲ್ಲ ಅದು ಕಡಿಮೆ ಆಗ್ತದೆ ಒಂದು, ಆಯಿತಾ? ಮತ್ತೆ ಇದು ಹೀಲ್ ಆಗ್ತದೆ. ಇನ್ನೊಂದು, ನೀವೇನು ಮಾಡಬೇಕು, ತುಂಬ ಬೆವರು ಬರೋದಾದರೆ ಕಮ್ಮಿ ಮಾಡಲಿಕ್ಕೆ ಕಡಲೆ ಹಿಟ್ಟು ಸಿಗ್ತದೆ ಅಲ್ವಾ? ಕಡಲೆ ಹಿಟ್ಟು ಸೋಪ್ ಬದಲಿಗೆ ಕಡಲೆ ಹಿಟ್ಟನ್ನು ಉಪಯೋಗ ಮಾಡಬೇಕು ನೀವು. ವಾರಕ್ಕೆ ಅಟ್ಲೀಸ್ಟ್ 2 ದಿನ ಒಂದು ಸಣ್ಣ ತಟ್ಟೆಯಲ್ಲಿ ಒಂದು 3-4 ಚಮಚ ಕಡಲೆ ಹಿಟ್ಟನ್ನು ನೀವು ನೀರಿಗೆ ಮಾಡಿ ಇಡೀ ದೇಹಕ್ಕೆ ಹಚ್ಚಿ ಒಂದು 5 ನಿಮಿಷ ಕೂತು ಮತ್ತೆ ಸ್ನಾನ ಮಾಡಬೇಕು, ಆಯಿತಾ? ನಿಜವಾಗಿ ನೋಡಿದರೆ ನೀವು ಏನು ಬೇಕಿದ್ರೆ ದೊಡ್ಡ ದೊಡ್ಡ ಸೋಪ್ಗಳನ್ನು ತನ್ನಿ. ಇದು ಎಂಥ ಡವ್ ಎಲ್ಲ ಬರ್ತದೆ, ತುಂಬ ಎಕ್ಸ್ಪೆನ್ಸಿವ್. ಇಷ್ಟು ಬೇಕಿದ್ರೆ ಹಚ್ಚಿ 5 ನಿಮಿಷ ಅದರದ ಪರಿಮಾಣ ಇದೆ. 5 ನಿಮಿಷದ ನಂತರ ಇಲ್ಲ, ಏನಿರುವುದಿಲ್ಲ. ಬೆವರೊಮ್ಮೆ ಬಂದರೆ ಹೋಯ್ತಲ್ಲ. ಆದರೆ ನೀವು ಕಡಲೆ ಹಿಟ್ಟದ ಉಪಯೋಗ ಮಾಡಿದರೆ ಸ್ನೇಹಿತರೆ, ನಿಜವಾಗಿ ನಿಮಗೆ ಸಾಧಾರಣ ಒಂದು ಅರ್ಧ ದಿನವರೆಗೆ ಬೆವರು ತುಂಬ ಕಡಿಮೆ ಆಗ್ತದೆ. ಒಂದು, ಇನ್ನೊಂದು ಟಾಕ್ಸಿನ್ಸ್ ಸಹ ಏನಾದರೂ ಇದ್ದರೆ ಸ್ಕಿನ್ನಲ್ಲಿ ಎಲ್ಲ ಹೋದದ್ದರಿಂದಾಗಿ ನಿಮಗೆ ವಾಸನೆ ಸಹ ಇರೋದಿಲ್ಲ. ಮತ್ತು ಸ್ಕಿನ್ನಲ್ಲಿ ಯಾವ ಥರ ಫಂಗಲ್ ಇನ್ಫೆಕ್ಷನ್ ಸಹ ಹುಟ್ಟಲಿಕ್ಕೆ ಅವಕಾಶವೇ ಇರೋದಿಲ್ಲ. ಸೊ ಇದು ಒಂದು ಮಾಡಬಹುದು. ಮತ್ತು ನೀವು ಇಡೀ ಒಂದು ದೊಡ್ಡ ಬಕೆಟಲ್ಲಿ ಬಿಸಿ ಬಿಸಿ ನೀರಲ್ಲಿಯೇ ನೀವು ಅದು ಕಷಾಯ ರೆಡಿ ಮಾಡ್ತೀರಲ್ಲ, ಸ್ವಲ್ಪ ಜಾಸ್ತಿ ಕಷಾಯ ರೆಡಿ ಮಾಡಿಬಿಡಿ. 3 ಚಮಚೆ ಹಾಕಿ ಒಂದು 2 ಲೀಟರ್ ನೀರನ್ನು ಕುದಿಸಿ ಮತ್ತೆ ಅದನ್ನು ಫಿಲ್ಟರ್ ಮಾಡಿ ಅದನ್ನು ನೀವು ನಿಮ್ಮ ಡೈಲ್ಯೂಟ್ ಮಾಡಿ ಬಕೆಟಲ್ಲಿ, ಅದರಿಂದ ಸ್ನಾನ ಮಾಡಿ, ಆಯಿತಾ? ಮತ್ತೆ ತುಂಬ ಒಳ್ಳೆ ಆಗ್ತದೆ. ಇಡೀ ಬಾಡಿಯಲ್ಲಿ ಸಹ ಅಂತ ಎಲ್ಲಿ ಆದರೂ ಪ್ರಾಬ್ಲಮ್ ಇದ್ದರೆ ಅದು ಕ್ಯೂರ್ ಆಗ್ತದೆ. ಮತ್ತು ಬ್ಲಡ್, ಇದು ಕ್ವಾಲಿಟಿ ಆಫ್ ಬ್ಲಡ್ ಚೆನ್ನಾಗಿ ಆಗಬೇಕು. ರಕ್ತದಲ್ಲಿರುವ ನಂಜಿ ಅಂಶ ಹೋಗಲಿಕ್ಕೆ ಒಂದು ಮಹಾ ಮಂಜಿಷ್ಠಾದಿ ಕಷಾಯ ಒಂದು ಸಿಗ್ತದೆ. ಮಂಜಿಷ್ಠ ಈಸ್ ಒನ್ ಆಫ್ ದ ಬೆಸ್ಟ್ ಬ್ಲಡ್ ಪ್ಯೂರಿಫೈಯರ್. ರಕ್ತ ಕ್ಲೀನ್ ಮಾಡಲಿಕ್ಕೆ ಮಂಜಿಷ್ಠ ತುಂಬ ಪ್ರಯೋಗ ಉಂಟು. ಆದರೆ ಕೆಂಪು ಕಲರ್ದಲ್ಲಿ ಅದರಲ್ಲಿ ಕಷಾಯ ಬರುತ್ತೆ, ಬ್ಯೂಟಿಫುಲ್ ಎಫೆಕ್ಟ್ ಅದು. ಆದರೆ ಇಟ್ಸ್ ಎ ಪಿನೇಸಿಯಾ ಆಫ್ ಸ್ಕಿನ್ ಪ್ರಾಬ್ಲಮಿಗೆ ಮೇನ್ ಹರ್ಬ್ ಹೇಳ್ಬೋದು. ಸೊ ಮಂಜಿಷ್ಠಾದಿ ಕಾಳ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ, ಈವನ್ ಇಂಗ್ಲೀಷ್ ಮೆಡಿಕಲ್ ಸಿಗ್ತದೆ ಈಗ. ಮಹಾಮಂಜಿಷ್ಠಾದಿ ಕಾಳವನ್ನು ನೀವು 4 ಚಮಚೆ ಮದ್ದಿಗೆ ಅಷ್ಟೇ ನೀರು ಸೇರಿ ಬೆಳಿಗ್ಗೆ ತಿಂಡಿ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ನಿತ್ಯ ನೀವು 3 ತಿಂಗಳ 12 ವಾರವರೆಗೆ ಸೇವನೆ ಮಾಡಿ ಸುಮಾರು ಥರದ ಪ್ರಾಬ್ಲಮ್ ಸರಿಯಾಗ್ತದೆ. ನಿಮ್ಮ ಸ್ಕಿನ್ಸ್ ಮಾತ್ರ ಅಲ್ಲ, ಫುಲ್ ಸ್ಟ್ರೆಂತ್ ಇರ್ತದೆ. ವೀಕ್ನೆಸ್, ಪೂರ್ವ ದಿಕ್ಕಿಂದ ಬಂದಿದ್ದ ಗಾಳಿ ತುಂಬ ಬಿಸಿ ಗಾಳಿ, ಆದರೆ ಬಿಸಿ ಅಂತ ಹೇಳಿದ್ರೆ ಅದು ಬಿಸಿ ಅಲ್ಲ, ನಮ್ಮ ಬಾಡಿಯೊಳಗೆ ಉಷ್ಣತ್ವವನ್ನು ಜೋಡು ಮಾಡಿಬಿಡುದು. ಮತ್ತೆ ಸ್ನಿಗ್ಧ, ಆದರೆ ಮತ್ತೆ ತುಂಬಾ ಸ್ಟಿಫ್ನೆಸ್, ಅದು ಒಂದು ಅಂಟಿಕೊಳ್ಳೋದು ಕ್ವಾಲಿಟಿ ಆಗ್ತದೆ ಬಾಡಿಯಲ್ಲಿ. ಮತ್ತೆ ಪಿತ್ರ ಅಸ್ರ ದೂಷಕ, ರಕ್ತದಲ್ಲಿ ಕೆಟ್ಟ ಅಂಶ ದೂಷಣ ಆಗ್ತದೆ, ರಕ್ತ ದೋಷ ಬರುತ್ತೆ, ಮತ್ತೆ ರಕ್ತದಲ್ಲಿ ಪಿತ್ತ ಜಾಸ್ತಿ ಆಗ್ತದೆ ಈ ಪೂರ್ವದ ಗಾಳಿಯದ. ಸೊ ಪೂರ್ವದ ಗಾಳಿ ತುಂಬಾ ಉಷ್ಣ, ಮತ್ತೆ ನಮ್ಮ ಬಾಡಿಯಲ್ಲಿ ಪಿತ್ತವನ್ನು ರಕ್ತದಲ್ಲಿ ಏರಿಸಿ
ರಕ್ತದಲ್ಲಿಯೇ ಪಿತ್ತ ಜಾಸ್ತಿ ಆದರೆ ಅವಾಗ ಏನಾಗೋದು ಸ್ಕಿನ್ ಪ್ರಾಬ್ಲಮ್ ಬರ್ತದೆ. ಮತ್ತೆ ಅರ್ಶ, ಇದು ಪೈಲ್ಸ್ ಪ್ರಾಬ್ಲಮ್. ಇನ್ನೊಂದು ವಿಷ, ಆದರೆ ಯಾಕೆಂದ್ರೆ ಅದು ಉಷ್ಣತೆಯಿಂದ ಏನಾದರೂ ವಿಷ ಹೋದ್ರೆ ದೇಹದಲ್ಲಿ ಅದು ಜಾಸ್ತಿ ಆಗ್ತದೆ. ಕ್ರಿಮಿ ಏನಾದರೂ ಹೋದ್ರೆ ಕ್ರಿಮಿ ಸಹ ಜಾಸ್ತಿ ಆಗ್ತದೆ. ಸೊ ಸ್ನೇಹಿತರೆ, ನೀವು ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಈ ಒಂದು ಪೂರ್ವ ದಿಕ್ಕಿಂದ ಬಂದಿದೆ ಗಾಳಿ ನಮ್ಮ ಆರೋಗ್ಯಕ್ಕೆ ಒಳ್ಳೆದಿಲ್ಲ. 1-2 ನಿಮಿಷ ಅದರ ಪ್ರಭಾವ ಬಂದ್ರೆ ತೊಂದರೆ ಇಲ್ಲ. ತುಂಬಾ ಪ್ರಭಾವ ಬಂದ್ರೆ ಅದರ ಒಂದು 10-15 ನಿಮಿಷ ನೀವು ಹೀಗೆ ನಿಂತ್ರೆ ಪೂರ್ವದಿಂದ ದಿಕ್ಕಿಂದ ಬಂದದ ಗಾಳಿ. ಈಗ ತಾನೇ ಕೆಲವರು ಈ ಒಂದು ಕಾರ್ಯಕ್ರಮ ನೋಡಿದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಇದು ಪೂರ್ವ ದಿಕ್ಕಿನ ಬಿಸಿಲಲ್ಲ, ಗಾಳಿಯ ಬಗ್ಗೆ ಹೇಳ್ತಾರೆ. ಬಿಸಿಲಲ್ಲ, ಪೂರ್ವದ ಬಿಸಿಲು ಬಹಳ ಒಳ್ಳೇದು. ಅದಕ್ಕೆ ನಾನು ಹೇಳಿದೆ, ಕೆಲವರು ಪ್ರಶ್ನೆ ಬರ್ಬೋದು, ಬೆಳಿಗ್ಗೆ ಬಿಸಿಲಿಗೆ ಮೈ ಹಿಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಇನ್ನೊಂದು, ಅದು ಆ ಬೈಕಲ್ಲಿ ಹೋಗುವಾಗ ಅದೊಂದು ಪ್ರಶ್ನೆ, ಆವಾಗ ಗಾಳಿ ತಾಗಿದ್ರೆ ಅದು ಮತ್ತೆ ನೋಡು. ಸೊ ಇದು ಒಂದು. ಮತ್ತೆ ಶ್ರಾಂತಿ ಕಫ ಶೋಷವತಾಂ ಹಿತಃ, ಆದರೆ ಇದರಲ್ಲಿ ಒಂದು ಒಳ್ಳೆ ಗುಣವಿದೆ. ತುಂಬಾ ಸುಸ್ತು ಇದ್ರೆ ಮತ್ತೆ ತುಂಬಾ ನೆಗಡಿ ಮತ್ತೆ ಕಫ ಇದ್ರೆ, ತಂಪಾದ್ರೆ ಬಾಡಿ, ಅದಕ್ಕೆ ತುಂಬಾ ಒಳ್ಳೆಯದು. ಕೆಲವರಿಗೆ ಬಾಡಿಯಲ್ಲಿ ತುಂಬಾ ಕೆಲಸ ಮಾಡಿದ ಮೇಲೆ ಒಂದು ಬಾಡಿ ಸುಸ್ತಾಗ್ತದೆ, ಅವರಿಗೆ ಪೂರ್ವ ದಿಕ್ಕದ ಗಾಳಿ ಒಳ್ಳೆಯದು. ಮತ್ತೆ ತುಂಬಾ ನೆಗಡಿ ಶೀತ ಇದ್ರೆ ಅವರು 10 ನಿಮಿಷ ಪೂರ್ವ ದಿಕ್ಕದ ಗಾಳಿಯಲ್ಲಿ ನಿಂತ್ರೆ ಟ್ರೀಟ್ಮೆಂಟ್. ಇದೇ ಪೂರ್ವ ದಿಕ್ಕದ ಗಾಳಿ ರಕ್ತದಲ್ಲಿ ಪಿತ್ತ ಜಾಸ್ತಿ ಇರೋರಿಗೆ, ಪಿತ್ತ ಪ್ರಕೃತಿಯ ಸಮಸ್ಯೆ. ಸೊ ನೋಡಿ, ಈಗ ಅದೇ ನೀವು ಕೆಟ್ಟಂತ ಹೇಳಬಾರ್ದು. ಕಫ ಜಾಸ್ತಿ ಇರೋರಿಗೆ ಇದೇ ಔಷಧಿ, ಪಿತ್ತ ಜಾಸ್ತಿ ಇರೋರಿಗೆ ಇದೇ ಗಾಳಿ ಮಾರಕ. ನಮಸ್ಕಾರ. ಸ್ಕಿನ್ ಪ್ರಾಬ್ಲಮ್ ಯಾರಿಗೆ ಉಂಟು, ಚರ್ಮದ ಕಾಯಿಲೆ ಇರೋರಿಗೆ. ನಮಸ್ಕಾರ, ಹೇಳಿಯಮ್ಮ, ನೇರವಾಗಿ ನಿಮ್ಮ ಪ್ರಶ್ನೆ ಕೇಳಿಯಮ್ಮ. ಸರ್, ನಂಜನಗೂಡಿಂದ ಮಾತಾಡ್ತಾ ಇರೋದು. ಸ್ವಲ್ಪ ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡಿ ಅಮ್ಮ, ಕೇಳ್ತಾ ಇಲ್ಲ. ನಂಜನಗೂಡಿಂದ. ನಂಜನಗೂಡಿಂದ. ಇದು ಬೆಕ್ಕಳಿಕೆಗೆ ಏನ್ ಮಾಡ್ಬೇಕು? ಯಾವುದಕ್ಕೆ? ಏನು? ಬೆಕ್ಕಳಿಕೆ. ಬಿಕ್ಕಳಿಕೆಯಾ? ಸರಿ ಸರಿ ಸರಿ. ಯಾವಾಗ ಇಂದ ಹೀಗೆ ಬರುದು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇನ್ನು. ಸರ್, ಈಗ ಸ್ವಲ್ಪ ಶಬ್ದ ಒಳ್ಳೆ ಬಂದೆ. ಯಾವಾಗ ಶುರುವಾಗಿದೆ, ಸ್ವಲ್ಪ ಅದರ ಬಗ್ಗೆ ಇನ್ನೂ ವಿವರಣೆ ಕೊಡಿ, ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಇನ್ನು ಜಾಸ್ತಿ ಡೀಟೇಲ್ ಅಲ್ಲಿ ಹೇಳಿ. 3 ದಿನದಿಂದ ಸರ್. ಓಕೆ. ಅಲ್ಲ, ಈಗ ಇಡೀ ದಿವಸ ಇರ್ತದ ಅಥವಾ ಒಂದೊಂದು ಹೊತ್ತಿನಲ್ಲಿ ಇರ್ತದೆ? ಹೇಗೆ ಶುರುವಾಯಿತು, ಆವಾಗ ಏನಾಗ್ತದೆ ಎಲ್ಲ ಹೇಳಿ ಸ್ವಲ್ಪ. ಎದೆಗೂಡಿಂದ ಒಂದ್ ಸ್ವಲ್ಪ ಬೆಕ್ಕಳಿಕೆ ಶುರು ಆಗುತ್ತೆ. ಮತ್ತೆ ಇದು ಒಂದು ದಿನಕ್ಕೆ 20 ಸಾರಿ ಬರ್ತದೆ. ಒಂದಿನಕ್ಕೆ 20 ಸಾರಿ, 20 ಟೈಮ್ಸ್. ನೋಡಿ, ಇದಕ್ಕೆ ಒಂದೇ ಔಷಧಿ ಇದೆ, ಬಹಳ ಇಫೆಕ್ಟಿವ್ ಇದೆ ಅದರದ್ದು. ಕೊತ್ತಂಬರಿ ಬೀಜದ ಪುಡಿ ನೀರಿಗೆ ಹಾಕಿ ರಾತ್ರಿ ಇಡಬೇಕು. ಕೊತ್ತಂಬರಿ ಬೀಜದ ಪುಡಿ 2 ಚಮಚೆ ಪುಡಿ ಅರ್ಧ ಲೀಟರ್ ನೀರಲ್ಲಿ ಹಾಕಬೇಕು, ಬಿಸಿ ಬಿಸಿ ನೀರಲ್ಲಿ. ಇಡೀ ರಾತ್ರಿ ಇಟ್ಟು ಬಿಡಬೇಕು. ಮತ್ತೆ ಬೆಳಿಗ್ಗೆ ಅದನ್ನು ನೆನೆಸಬೇಕು, ಅದರ ಪುಡಿ ಕೆಳಗೆ ಇರಲಿ. ಮತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಇಡೀ ದಿನ ಕುಡಿಬೇಕು, ಆಯ್ತಾ? ಮತ್ತೆ ಗಂಜಿ ಊಟ ಮಾತ್ರ ಮಾಡಬೇಕು, ತುಂಬಾ ಖಾರ ತಿನ್ನಬಾರದು, ಆಯ್ತಾ? ಮತ್ತೆ ಒಂದು ಮಾತ್ರೆ ನಿಲ್ಲಿ, ಇನ್ನೂ ಉಂಟು. ಒಂದು ಮಾತ್ರೆ ಇದೆ, ಕಾಮದುಗ. ಅದು ಬೆಳಿಗ್ಗೆ ಸಂಜೆ ತಗೊಂಡ್ರೆ ಸರಿ ಆಗ್ತದೆ, ಆಯ್ತಾ? ನಮಸ್ತೆ. ಸರಿ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕರೆ ಮಾಡುವಾಗ ವೀಕ್ಷಕರು ದಯವಿಟ್ಟು ಗಮನಿಸಿ, ಟಿವಿಯ ವಾಲ್ಯೂಮ್, ಅದರ ಧ್ವನಿಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಆಗ ಸ್ಪಷ್ಟವಾಗಿ ನೀವು ಮಾತುಕತೆಯನ್ನು ಮಾಡಬಹುದು. ನಾವು ಹೇಳುವಂತಹ ಮಾಹಿತಿಗಳು ಕೂಡ ತಮಗೆ ಸಮರ್ಪಕವಾಗಿ ಮುಟ್ಟುತ್ತದೆ ಎನ್ನುವಂತಹ ವಿಶ್ವಾಸ ನಮ್ಮದು. ಕರೆ ಮಾಡಿ 63 62 39 40 10. ಗಾಳಿಯ ಬಗ್ಗೆ, ಪೂರ್ವದ ಬಗ್ಗೆ ಹೇಳ್ತಾ ಇದ್ದೀವಿ. ಪೂರ್ವದ ಗಾಳಿ ಯಾರಿಗೂ ನಗಳಿ ಶೀತ ಕೆಮ್ಮ ಇದೆ ಅವರಿಗೆ ಒಳ್ಳೆಯದು, ಆದ್ರೆ ಉಬ್ಬಾಸ ಜಾಸ್ತಿಗೆ ಉಂಟು ಅವರಿಗಲ್ಲ. ಇದು ಕಫ ಜಾಸ್ತಿ ಆಯ್ತಲ್ಲ, ಬಾಡಿ ತುಂಬಾ ಸ್ಟಿಫ್ ಉಂಟು, ಬಾಡಿ ಮೈ ಕೈಯಲ್ಲಿ ತುಂಬಾ ಟೈಟ್ ಆಗಿದೆ, ಮೂಗು ಬ್ಲಾಕ್ ಇದೆ, ಅವರಿಗೆ ಮಾತ್ರ. ಅದು ಉಬ್ಬಾಸ ಇದ್ರೆ ಅದು ಒಳ್ಳೆಯದು, ಪೂರ್ವದ ಗಾಳಿಯಲ್ಲಿ ಹೋಗ್ಲೇಬಾರ್ದು. ಉಬ್ಬಾಸ ಇದ್ರೆ ಭಯಂಕರ ಕಷ್ಟ. ಆದ್ರೆ ಯಾಕೆಂದ್ರೆ ತಮಕೇತು ವಿರೇಚನಂ, ಅದು ಪಿತ್ತದಿಂದ ಬರುದು. ಹೊಟ್ಟೆಯಲ್ಲಿ ಎಸಿಡಿಟಿ ಆದ್ರೆ ಉಬ್ಬಾಸ ಸಮಸ್ಯೆ ಫಾರ್ಮ್ ಆಗ್ತದೆ. ಮತ್ತೆ ಇದರಲ್ಲಿ ಒಂದು ಈ ಗಂಟು ನೋವು ಉಂಟಲ್ಲ, ಅವರಿಗೂ ಸಹ ಪೂರ್ವ ದಿಕ್ಕದ ಗಾಳಿ ಒಳ್ಳೆದಿಲ್ಲ. ಸೊ ಪಿತ್ತ ಜಾಸ್ತಿ ಇರೋರಿಗೆ, ಗಂಟೆಗಳಲ್ಲಿ ತೊಂದರೆ ಇರೋರಿಗೆ, ಮತ್ತೆ ಉಬ್ಬಾಸ ಇರೋರಿಗೆ ಬೇಡ. ಕಫ ನಗಳಿ ಶೀತ ಕೆಮ್ಮ ಇರೋರಿಗೆ 10 ನಿಮಿಷ ನಿಲ್ಬಹುದು, 10 ನಿಮಿಷ ಒಳ್ಳೇದು, ಅವರಿಗೆ ಟ್ರೀಟ್ಮೆಂಟ್ ಅದು. ಸರ್, ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ನೇರವಾಗಿ ಹೇಳಿ ಸರ್, ಮಾತಾಡಿ ಸರ್. ಹೇಳಿ ಸರ್. ನಾವು ಸರ್ ಹಾಸನದಿಂದ. ಹೌದು ಸರ್. ಹೇಳಿ ಸರ್, ಪ್ರಶ್ನೆ ಹೇಳಿ ಸರ್. ಹೇಳಿ ಸರ್.
ಸರ್ ನಮ್ಗೆ ಸ್ಕಿನ್ ಪ್ರಾಬ್ಲಮ್ ಇದೆ, ಇದು ಒಂದು 5-6 ವರ್ಷ ಆಯ್ತು. ಅದು ಪಿತ್ತ ಜಾಸ್ತಿ ಆಗಿದೆ ಅಂತ ಅಂದ್ರು. ಹೌದು, ಪಿತ್ತ ನಾನು ಜಾಸ್ತಿ 6 ವೀಕ್ ಟ್ರೀಟ್ಮೆಂಟ್ ತಗೊಂಡಿದ್ದೆ ಸರ್, 1 ವೀಕ್ ಧರ್ಮಸ್ಥಳ ಹಾಸ್ಪಿಟಲ್. ಹಾ ಬಟ್ ಅದು ಕಡಿಮೆ ಆಗಿಲ್ಲ. ಮತ್ತೆ ಇನ್ನೊಂದು ವಾರ ಇರ್ಬೇಕು ಅಂದ್ರೆ ನಾನು ಹೋಗಕ್ ಆಗಲಿಲ್ಲ ಸರ್, ಕೆಲಸದ ಒತ್ತಡದಲ್ಲಿ. ಅದಿನ್ನೂ ಸ್ಕಿನ್ ಪ್ರಾಬ್ಲಮ್ ಹೋಗಿಲ್ಲ ಸರ್. ಸ್ಕಿನ್ ಕಟ್ನ ಕೆಂಪು ಆಗುತ್ತೆ, ಫುಲ್ ರೆಡ್ ಆಗುತ್ತೆ ಸರ್. ನೋಡಿ, ಇಂಥ ಹೆಸರೆಂತ ಅಣ್ಣ? ಹೊನ್ನಶೆಟ್ಟಿ ಅಂತ ಸರ್. ಪುನಃ ಹೇಳಿ ಹೆಸರು. ಹೊನ್ನಶೆಟ್ಟಿ. ನೋಡಿ ವೀಕ್ಷಕರೇ, ಈ ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಡಿ. ಅವರು ಬಹಳ ಒಳ್ಳೆ ರೀತಿಯಿಂದ ವಿಷಯ ಹೇಳ್ತಾ ಇದ್ದಾರೆ. ಕೆಂಪು ಆಗ್ತದಲ್ಲ, ಕೆಂಪು ಪೆಚ್ ಬರ್ತದಲ್ಲ? ಹೌದು ಸರ್, ಹೌದು. ನೋಡಿ, ಇದೇ ಹೇಳಿದಲ್ಲ ಈಗ ನಾನು ಪೂರ್ವ ದಿಕ್ಕದ ಗಾಳಿ ಬಗ್ಗೆ. ಪಿತ್ತಾಸ್ತ್ರ ಇದು ಸ್ಕಿನ್ ಪ್ರಾಬ್ಲಮ್ ಅಲ್ಲ, ಪಿತ್ತ ಜಾಸ್ತಿಯಾಗಿ ರಕ್ತದಲ್ಲಿ ಪಿತ್ತ ಅಂಶ ಜಾಸ್ತಿ ಇದರಿಂದಾಗಿ ಸ್ಕಿನ್ನಿಗೆ ಸಮಸ್ಯೆ ಬರ್ತಾ ಇದೆ. ನೋಡಿ, ನೀವು ಪೆನ್ ಪೇಪರ್ ಇದ್ರೆ ನೀವು ಸಹ ಬರೀರಿ, ಮತ್ತು ಯಾರ್ಯಾರಿಗೂ ಈ ಒಂದು ಇನ್ಫಾರ್ಮೇಷನ್ ತಗೊಳ್ಳಿಕ್ಕೆ ಮನಸ್ಸಿದ್ರೆ ದಯವಿಟ್ಟು ಬರೀರಿ. ಒಂದು, ನಾನು ಯಾವಾಗ ಹೇಳಿದೆ, ಮಂಜಿಷ್ಠ, ಮಹಾಮಂಜಿಷ್ಠಾದಿ ಕಾಳ 4 ಚಮಚೆ ಮದ್ದಿಗೆ ಅಷ್ಟೇ ನೀರು ಸೇರಿ ತಗೊಂಡ್ರೆ ಬೆಳಿಗ್ಗೆ ಮತ್ತು ಸಂಜೆ ಊಟ ಆದಮೇಲೆ ನಿಶ್ಚಿತವಾಗಿ ಒಳ್ಳೆ ಆಗ್ತದೆ. ಒಂದು. ಎರಡನೇ, ನೀವು ಒಂದು ಆರೋಗ್ಯವರ್ಧಿನಿ ಅಂತ ಒಂದು ಮಾತ್ರೆ ಬರ್ತದೆ, ಲೀವರಲ್ಲಿ ಇರುವಂಥದ್ದು ಎಲ್ಲ ಪಿತ್ತವನ್ನು ಸರಿ ಮಾಡಲಿಕ್ಕೆ, ಅದು ಬೆಳಿಗ್ಗೆ ಸಂಜೆ ತಗೊಳ್ಬೇಕು. ಆಮೇಲೆ ಪೂರ್ವ ದಿಕ್ಕದ ಬಂದದ ಗಾಡಿಯಲ್ಲಿ ನಿಲ್ಲಬಾರ್ದು, ಕೆಲಸ ಮಾಡುವಾಗ ಇದನ್ನು ಕವರ್ ಮಾಡಬೇಕು. ನಿಮ್ಮ ಬರೆದ್ರೆ ಸರ್ ಅದನ್ನ ಮಹಾಮಂಜಿಷ್ಠಾದಿ ಕಾಳ ಎಲ್ಲ ಅಂಗಡಿಗಳಲ್ಲಿ, ಔಷಧಿ ಅಂಗಡಿಗಳಲ್ಲಿ, ನಿಮ್ಮ ಹಾಸನಲ್ಲಿ ಎಲ್ಲ ತುಂಬಾ ಉಂಟು. ಅಲ್ಲಿ ಎಲ್ಲ ಮೆಡಿಕಲ್ ಶಾಪ್ ಇರ್ತಾರೆ. ಬಹಳ ಫೇಮಸ್ ಔಷಧಿ ಅದು, ಆಯ್ತಾ? ಮಹಾಮಂಜಿಷ್ಠಾದಿ ಕಾಳ. ಆಮೇಲೆ ಆರೋಗ್ಯವರ್ಧಿನಿ ಒಂದು ಮಾತ್ರೆ ಇದೆ, ಬೆಳಿಗ್ಗೆ ಮತ್ತೆ ಸಂಜೆ. ಮತ್ತೆ ನಿಮ್ಗೆ ಮೋಷನ್ ಸರಿ ಆಗ್ತದಲ್ಲ? ಮೋಷನ್ ಹೋಗುದಿಲ್ಲ ಸರ್, ಈಟಲ್ಲ? ಓಕೆ. ಈಗ ಉಷ್ಣ ಪದಾರ್ಥ ಯಾವುದು ತಿನ್ನಬಾರ್ದು. ನೋಡಿ ಸ್ನೇಹಿತರೆ, ಮೀನು ಮತ್ತೆ ಮಾಂಸ ಬಹಳ ಉಷ್ಣತ್ವ ಕೊಡುವಂಥದ್ದು ಆಹಾರ, ಅದರಲ್ಲಿ ಉಷ್ಣತತ್ವ ಇದೆ. ಆದರೆ ನೀವು ಅದನ್ನು ತಿಂದ ಕೂಡಲೇ ನಿಮ್ಮ ಬಾಡಿಯಲ್ಲಿ ಆಸಿಡಿಕ್ ಫಾರ್ಮೇಷನ್ ಜಾಸ್ತಿ ಆಗ್ತದೆ. ಅಂಥದ್ದರಿಂದಾಗಿ ಉಷ್ಣತ್ವ, ಆಸಿಡ್ ಇಸ್ ಈಗ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಆಸಿಡ್. ಅದರ್ವೈಸ್ ನಮ್ಮ ಆಯುರ್ವೇದಿಕ್ ಭಾಷೆಯಲ್ಲಿ ಮಾತಾಡಿದರೆ ರಕ್ತದಲ್ಲಿ ಉಷ್ಣತ್ವ ಜಾಸ್ತಿ ಆಗ್ತದೆ, ಪಿತ್ತ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಚಿಕನ್ ಮತ್ತು ಇದು ಎಲ್ಲ ಮೀನು ಮಾಂಸನ್ನು ಆದಷ್ಟು ಕಮ್ಮಿ ಮಾಡಿಬಿಡಬೇಕು. ತಗೊಳ್ತಾ ಇದ್ದರೆ ಬಿಟ್ಬಿಟ್ರೆ ಬೆಸ್ಟು, ಆಯಿತಾ? ಮತ್ತು ತರಕಾರಿಗಳಲ್ಲಿ ಸಹ ಊಟ ಮಾಡಿದ ನಂತರ ಕ್ಯುಕುಂಬರನ್ನು ಸೇವನೆ ಮಾಡಬೇಕು, ಆಯಿತಾ? ಕ್ಯುಕುಂಬರ್ ಆದಷ್ಟು ತಿನ್ನಬೇಕು, ಅದರಿಂದ ರಕ್ತ ತುಂಬ ಕ್ಲೀನ್ ಆಗ್ತದೆ ಮತ್ತು ಶುದ್ಧ ಆಗ್ತದೆ. ಮತ್ತು ಕ್ಯಾರೆಟ್, ರಾ ಕ್ಯಾರೆಟ್ ಮತ್ತು ರಾ ಕ್ಯುಕುಂಬರ್ ತಗೊಳ್ಬೇಕು, ಆಯಿತಾ? ಮತ್ತು ಸೌತೆ ಮತ್ತು ಕುಂಬಳಕಾಯಿ, ಅದರಿಂದ ಆ ಡೈಲಿ ನಿತ್ಯ ಸೇವನೆ ಪದಾರ್ಥದಲ್ಲಿ ತಗೊಳ್ಬೇಕು. ಮತ್ತು ತುಂಬ ಖಾರ, ತುಂಬ ಮಸಾಲೆದ ಆಹಾರ ಅವಾಯ್ಡ್ ಮಾಡಬೇಕು. ಆಯಿಲಿ ಫುಡನ್ನು ಸಹ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಒಂದು 2 to 3 ಮಂತಲ್ಲಿ ನೀವು ನೋಡ್ತೀರಿ, 2 ಮಂತ್ ಬೇಡ, 15 ದಿನ ಒಳಗೆ ನಿಮ್ಮ ರಕ್ತದಲ್ಲಿ ತಂಪಾಗ್ತದೆ, ರಕ್ತ ಈ ಸಮಸ್ಯೆ ತುಂಬ ಕಡಿಮೆ ಆಗ್ತದೆ. ಆದರೆ 2 to 3 ಮಂತ್ಸ್ವರೆಗೆ ಔಷಧಿ ಕಂಟಿನ್ಯೂ ಮಾಡಿ, ಆವಾಗ ಅದನ್ನು ಕಂಪ್ಲೀಟ್ ಬೇರಿಂದ ಹೋಗ್ತದೆ, ಆಯಿತಾ? ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಕರೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡ್ತಾ ಇದ್ದೇವೆ. ನಿಮ್ಮಲ್ಲಿ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 63 62 33 40 10. ಪೂರ್ವ ದಿಕ್ಕಿಂದ ತಾವು ಹೇಳ್ತಾ ಇದ್ರಿ. ಇನ್ನು ಪೂರ್ವ ದಿಕ್ಕದ ಆಯ್ತು, ಆಯ್ತಾ? ಈಗ ನಾನು ಓದೋದು ದಕ್ಷಿಣ ದಿಕ್ಕದ ಸ್ನೇಹಿತರೆ. ನವೀನ್ ಜಿ ನೋಡಿ, ದಕ್ಷಿಣ ಪವನಃ, ಪವನ ಅಂತ ಗಾಳಿ. ದಕ್ಷಿಣ ಪವನಃ ಸ್ವಾದು. ನಮ್ಮ ಬಾಡಿ ಒಳಗೆ ಹೋದ್ರೆ ಇದು ನಮ್ಮ ಬಾಡಿಯಲ್ಲಿ ಸ್ವಲ್ಪ ಸ್ವಾದು, ಸ್ವೀಟ್ ಎಫೆಕ್ಟ್ ಕೊಡೋದು, ಕೆಟ್ಟ ಎಫೆಕ್ಟ್ ಮಾಡೋದಿಲ್ಲ. ಪಿತ್ತ ರಕ್ತ ಹರೋ, ಮತ್ತೆ ಪಿತ್ತ ಮತ್ತೆ ರಕ್ತ ಕಮ್ಮಿ ಮಾಡೋದು. ನೋಡಿ, ಪೂರ್ವದಿಂದ ಬಂದಿದ್ದ ಗಾಳಿಯಿಂದ ಪಿತ್ತ ರಕ್ತ ಜಾಸ್ತಿ ಇತ್ತು, ಇದು ಕಮ್ಮಿ ಮಾಡೋದು. ದಕ್ಷಿಣದಿಂದ ಬಂದಿದ್ದ ಗಾಳಿಯಲ್ಲಿ ಪಿತ್ತ ರಕ್ತ ಕಡಿಮೆ ಆಗ್ತದೆ, ಬಾಡಿ ಲೈಟ್ ಆಗ್ತದೆ, ವೀರ್ಯೇಣ ಶೀತಲು, ಮತ್ತೆ ಬಾಡಿ ತುಂಬ ತಂಪು ಮಾಡುವುದು ಇದು. ಆದರೆ ತುಂಬ ಇದರಲ್ಲಿ ಎಕ್ಸ್ಪೋಸ್ ಮಾಡಿ ಆದರೆ ಬಲ ಹ್ರಾಸ ಸ್ವಲ್ಪ ಆಗ್ತದೆ, ಮತ್ತೆ ಕಣ್ಣಿಗೆ ಅಷ್ಟು ಒಳ್ಳೇದಿಲ್ಲ. ಈಗ ಯಾವ ರಿಸರ್ಚ್ ಮಾಡಿದರೆ ದಕ್ಷಿಣ ದಿಕ್ಕದ ಗಾಳಿಯಿಂದ ಕಣ್ಣಿಗೆ ಉಳಿದ್ರೆ ಕಣ್ಣಿಗೆ ಒಳ್ಳೇದಿಲ್ಲ. ಇದು ನಮ್ಮ
ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ನೀವು ಇದನ್ನು ರಿಸರ್ಚ್ ಮಾಡಿ ನಿಮ್ಮ ಅನುಭವದಲ್ಲಿ ನೋಡಿ ಅಬ್ಸರ್ವೇಷನ್ ಇಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಇದ್ರೆ ಅವಾಯ್ಡ್ ಮಾಡಿಬಿಡಿ, ಹಾಗೆ ತೊಂದರೆ ಆದರೆ ಓವರ್ ಆಲ್ ಏನು ನೋಡಿದರೆ ದಕ್ಷಿಣ ದಿಕ್ಕಿಂದ ಬಂದಿದೆ ಗಾಳಿ. ದಕ್ಷಿಣ ಪವನಃ ಸ್ವಾದು ಪಿತ್ತರಕ್ತಹರ ಲಘು, ಮತ್ತೆ ವೀರ್ಯ ಶೀತಲ್ ತಂಪು ಮಾಡುವಂಥದ್ದು ಇದು. ಸೊ ನಿಜವಾಗಿ ದಕ್ಷಿಣದಿಂದ ಬಂದಿದ್ದ ಗಾಳಿ ಒಳ್ಳೆಯದು. ಕಣ್ಣಿ ವಿಷಯದ ಒಂದು ಬಿಟ್ಟರೆ ಉಳಿದಕ್ಕೂ ಒಳ್ಳೆಯದು. ಇನ್ನು ಪಶ್ಚಿಮ ದಿಕ್ಕಿಂದ ಬಂದಿದ್ದ ಗಾಳಿಯ ಬಗ್ಗೆ ಯೋಚನೆ. ಸಮುದ್ರದಿಂದ ಬಂದಿದ್ದ ಗಾಳಿ ನಮ್ಮ ದಕ್ಷಿಣ ಅವರಿಗೆ, ಕರಾವಳಿ ಅವರಿಗೆ ಮಾತ್ರ ಬಂದ್ರೆ, ಇದು ನೀವು ಕಾರವಾರ, ಗೋವಾ, ಮುಂಬೈ, ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಗಾಳಿಯ ಜೊತೆ ನೀರು ಇರ್ತದೆ, ತೇವಾಂಶ, ಮಾಯಿಶ್ಚರ್ ಇರ್ತದೆ, ಇದರಲ್ಲಿ ಜಾಸ್ತಿ ಇರ್ತದೆ ಪಶ್ಚಿಮ ಗಾಳಿ. ನಮ್ಗೆ ವಿಶೇಷವಾಗಿ ನೋಡಿ ಏನು ಶಾಸ್ತ್ರ ಹೇಳ್ತಾ ಇದ್ದಾರೆ. ಪಶ್ಚಿಮ ಪವನ ತೀಕ್ಷ್ಣ, ಪಶ್ಚಿಮಿಂದ ಬಂದಿದೆ ಪವನ ತೀಕ್ಷ್ಣ. ಇದು ನಮ್ಮ ಬಾಡಿಗೆ ಭಯಂಕರ ಶೋಷಣೋ. ಬಲ ಹೃಲ್ ಲಘು, ಇದು ನಿಮ್ಮ ಬಲವನ್ನು ಸುಸ್ತು ಮಾಡೋದು. ಸುಸ್ತಾಗಿ ಹೋಗ್ತಾನೆ ಒಬ್ಬ, ಬಹಳ ಬೇಗ ಸುಸ್ತಾಗೋದು. ಇದು ನಾನು ಹೇಳ್ದೆ ಅಲ್ಲ. ನಮ್ಮ ಆಶ್ರಮಲ್ಲಿ ನಾವು ಸಮುದ್ರ ಬದಿಯಲ್ಲಿ ಬೆಳಿಗ್ಗೆ ಜಾವದಲ್ಲಿ ಸನ್ರೈಸ್ ಅಲ್ಲಿ ಒಳ್ಳೇದು, ಮಧ್ಯಾಹ್ನದಲ್ಲಿ ಜೋರು ಗಾಳಿ ಇದ್ರೆ, ವಿಶೇಷವಾಗಿ ಸಮುದ್ರಗಳಿಂದ ಬಂದ್ರೆ, ಆವಾಗ ಸ್ವಲ್ಪ ಬಾಡಿಯಲ್ಲಿ ಶೋಷಣೆ ಆಗ್ತದೆ. ಆದರೆ ವೇಟ್ ರಿಡಕ್ಷನ್ಗೆ ತುಂಬಾ ಒಳ್ಳೇದು ಇದು. ಯಾಕೆಂದ್ರೆ ಬೊಜ್ಜುರವರಿಗೆ ಒಳ್ಳೇದಾಗತ್ತೆ, ಬೊಜ್ಜುವರಿಗೆ ಒಳ್ಳೇದು. ಯಾಕೆಂದ್ರೆ ಶೋಷ ಅಂದ್ರೆ ಬಾಡಿ ಸ್ವಲ್ಪ ಸಪೂರ್ ಆಗ್ತದೆ ಅದರಲ್ಲಿ. ಸಾಮಾನ್ಯವಾಗಿ ಇದೊಂದು ಅದ್ಭುತವಾದ ಒಂದು ವಿಷಯ. ಮೇದಹ ಪಿತ್ತ ಕಫಧ್ವಂಸಿ. ಪಶ್ಚಿಮದಿಂದ ಬಂದಿದ ಗಾಳಿ ಫ್ಯಾಟ್, ಮೇದ್ ಅಂತ ಹೇಳಿದ್ರೆ ಫ್ಯಾಟ್ ಧ್ವಂಸ ಮಾಡೋದು, ಮತ್ತೆ ಪಿತ್ತ ಸಹ ಕಡಿಮೆ ಕಫ ಮತ್ತೆ ಕಡಿಮೆ ಆಗ್ತದೆ. ಸೊ ಸಾಮಾನ್ಯವಾಗಿ ಸಮುದ್ರ ಬದಿ ಇರೋರು ತುಂಬಾ ಬೊಜ್ಜು ಇರುವುದಿಲ್ಲ, ಅವರ ಬಾಡಿ ಸ್ವಲ್ಪ ಫಿಟ್ ಇರ್ತದೆ, ಮತ್ತೆ ಅಷ್ಟು ಕೆಲಸ ಆಡುವಾಗ ಸಹ ಇರ್ತದೆ ಅಲ್ಲಿ. ಪ್ರಭಂಜನ ವಿವರ್ಧನ, ಆದರೆ ಪ್ರಭಂಜನ ಹೆಸರು ವಾತಕ್ಕೆ. ವಾಯು ಜಾಸ್ತಿ ಆಗ್ತದೆ, ವಾತ ನೋವುಗಳು ಜಾಸ್ತಿ ಆಗ್ತದೆ ವಿನಃ ಪಿತ್ತ ಮತ್ತೆ ಕಫ ಮತ್ತೆ ಬೊಜ್ಜುಗೆ ಇದು ಔಷಧಿ. ಯಾವುದು ಗಾಳಿ? ಪಶ್ಚಿಮ ದಿಕ್ಕಿಂದ ಬಂದಿದ್ದ ಗಾಳಿ. ಇನ್ನು ನೋಡಿ ಉತ್ತರ ಗಾಳಿ ಬಗ್ಗೆ ಹೇಳುದು. ಉತ್ತರೋ ಮಾರುತಃ ಶೀತಃ. ಉತ್ತರದಿಂದ ಬಂದಿದ್ದ ಮಾರುತ ಶೀತ, ತಂಪು, ಸ್ನಿಗ್ಧ, ಬಾಡಿಯೊಳಗೆ ಡ್ರೈನೆಸ್ ಅನ್ನು ಕಮ್ಮಿ ಮಾಡುವುದು. ದೋಷ ಪ್ರಕೋಪಕೃತ, ದೋಷಗಳನ್ನು ಆದರೆ ಇದ್ರೆ ರಕ್ತದಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಹುದು, ತೊಂದರೆ ಇಲ್ಲ. ಕ್ಲೇದನಃ, ಪ್ರಕೃತಿ ಸ್ಥಾನಂ ಬಲದೋ, ಮಧುರೋ ಲಘು. ಶಕ್ತಿ ಬೇಕಿದ್ರೆ ಮತ್ತೆ ನಿಮ್ಮ ಬಾಡಿಗೆ ಒಂದು ತಂಪು ಮಾಡಲಿಕ್ಕೆ ಮನಸ್ಸಿದ್ರೆ ಉತ್ತರ ದಿಕ್ಕದ ಗಾಳಿ ಬಹಳ ಒಳ್ಳೆಯದು. ಸೊ ಇದು ನೀವು ನೆನಪಿಡಬೇಕು. ನಿಮಗೆ ಸ್ಟ್ರೆಂತ್ ಬೇಕಿದ್ರೆ ಉತ್ತರ ದಿಕ್ಕಿಂದ ಗಾಳಿ ಬರ್ತಾ ಇದ್ರೆ ಅದು ಬಹಳ ಒಳ್ಳೆಯದು. ಇನ್ನು ಆಗ್ನೇಯ, ವಾಯವ್ಯ, ನೈಋತ್ಯ, ಈಶಾನ್ಯ ನೋಡೋಣ. ಬಹುಶಃ ಒಂದು ಕರೆಸಿದ್ದಾಗಿದೆ. ನಮಸ್ಕಾರ. ಹಲೋ. ನಮಸ್ಕಾರಮ್ಮ, ಹೇಳಿ. ಸರ್, ನಮ್ಮ ತಂದೆಯವ್ರಿಗೆ ಈಗ 76 ಇಯರ್ಸ್ ಸರ್. ಅವ್ರಿಗೆ ಊದ್ ಕಾಮ್ನಿ ಸರ್. ಯಾವುದು ಊದ್ ಕಾಮ್ನಿ ಅಂತಿ ಸರ್? ಊದು ಕಾಮಿ. ಅಂದ್ರೆ ಬಾಡಿ ಎಲ್ಲ ಸ್ವೆಲ್ಲಿಂಗ್ ಬಂದಿದೆ ಸರ್. ಸ್ವೆಲ್ಲಿಂಗ್ ಬಂದಿದೆ. ಹಾ ಸರ್. ಎಲ್ಲಿಂದ ಫೋನ್ ಮಾಡೋದು ನೀವು? ನಾವು ಗದಗದಿಂದ ಸರ್. ಗದಗದಿಂದ. ಅದೇ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಈ ಶಬ್ದವನ್ನು ನಾವು ಕಮ್ಮಿ ಕೇಳುದು. ಆದ್ರೆ ಬಹುಶಃ ಊದಿಕೊಂಡಿದ್ದಾರೆ, ನಾವು ಈ ಕಡೆ ಆ ರೀತಿ ಬಳಸ್ತೇವೆ ಪದವನ್ನು. ಊದಿಕೊಂಡು ಹೇಳುದು. ಓಕೆ ಓಕೆ, ಆಯ್ತು. ಅಮ್ಮ ಅಲ್ಲ, ತಂದೆ ಅವರಿಗೆ? ನಮ್ ತಂದೆಯವ್ರಿಗೆ ಸರ್ 76 ಪ್ರಾಯ. ಎಲ್ಲಿ ಸ್ವೆಲ್ಲಿಂಗ್ ಇದೆ ಜಾಸ್ತಿ? ಸ್ಟಮಕ್ ಸರ್ ಅಂಡ್ ಲೆಗ್ ಸರ್. ಲೆಗ್ಸ್ ಅಲ್ಲಿ ಮತ್ತೆ ಎಲ್ಲಿ? ಸೊಂಟದಲ್ಲಿ. ಸ್ಟಮಕ್ ಏರಿಯಾದಲ್ಲಿ, ಹೊಟ್ಟೆ ಸರ್. ಕಾಲಲ್ಲಿ ತುಂಬಾ ಬಾಪ್ ಬರ್ತದ? ಹಾ ಸರ್. ಆದ್ಮೇಲೆ ಮುಖ ಸರ್, ಮುಖ ಸರ್. ಮೂತ್ರ ಸರಿ ಹೋಗ್ತದಲ್ಲ ಅವರಿಗೆ? ಇಲ್ಲ ಸರ್, ಈಗ ಇದು ಆಗಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಲಕತ್ತಿದ್ರಿ ಸರ್ ಅವ್ರಿಗೆ. ಅಲ್ಲ, ಏನು ಬ್ಲಡ್ ಟೆಸ್ಟ್ ಮಾಡಿಸಿದೀರಾ ನೀವು? ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ ಸರ್. ಕ್ರಿಯಾಟಿನಿನ್ ಜಾಸ್ತಿ ಉಂಟಾ? ಸರ್, ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ. ಕಿಡ್ನಿ? ಸರ್, ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಸರ್. ಟೂ ಕಷ್ಟ ಕೊಡೋದು. ಆದ್ರೆ ಡಯಾಬಿಟೀಸ್ ಅದು ಕೊನೆಯ, ಅಂದ್ರೆ ಒಂದು 70 ಬರುವಾಗ ಡಯಾಬಿಟೀಸ್ ಪೇಷಂಟಿಗೆ ಸಾಧಾರಣ ಒಂದು 10 ವರ್ಷ ಡಯಾಬಿಟೀಸ್ ಇದ್ರೆ 10+
ಕೊನೆಗೆ ಅದನ್ನು ಪರಿಣತಿ ಕಿಡ್ನಿ ಫೇಲಿಯರಿಗೆ ಹೋಗುದು. ಇದನ್ನು ಸರಿ ಮಾಡಲಿಕ್ಕೆ ಕಿಡ್ನಿ ಗ್ರ್ಯಾಜುವಲಿ ಅಲ್ಲಿ ಗ್ಲೂಕೋಸ್ ರಕ್ತದಲ್ಲಿ ಇರ್ತದೆ, ಬಾಡಿ ತಗೊಳ್ಳೋದಿಲ್ಲ. ಆವಾಗ ಆ ಗ್ಲೂಕೋಸ್ ಹೋಗಿ 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 ಇದು ನಮ್ಮ ಫಿಲ್ಟರ್ ಉಂಟಲ್ಲ, ಕಿಡ್ನಿ ಇದು ಫಿಲ್ಟರ್ ಮೆಷಿನ್, ಅದರಲ್ಲಿ ಹೋಗಿ ಕೂತ್ಕೊಡೋದು, ಅದು ಕೂತ್ಕೊಂಡು ಅದನ್ನು ಬ್ಲಾಕ್ ಮಾಡೋದು. ಸೊ ಇದನ್ನು ಸರಿ ಮಾಡಲಿಕ್ಕೆ ಏನು ದಾರಿ? ಇಫ್ ಎನಿ ಡಾಕ್ಟರ್ ಕ್ಯಾನ್ ಓಪನ್ ದ ಬೌಮನ್ ಕ್ಯಾಪ್ಸೂಲ್ಸ್, ಆ ಒಂದು ಫೈಬ್ರೋಸ್ಡ್, ಈಗ ಏನಾಗ್ತದೆ ಕಿಡ್ನಿ ಶ್ರಿಂಕ್ ಆಗೋದು, ಫೈಬ್ರೋಸಿಸ್ ಆಗೋದು. ಆ ಫೈಬ್ರೋಸಿಸ್ ಬಗ್ಗೆ ಎರಡು ಅಭಿಪ್ರಾಯ ಉಂಟು. ಅಲೋಪ್ಯಾಥಿಕ್ ಅಪ್ರೋಚ್ ಪ್ರಕಾರ ಒನ್ಸ್ ಇಫ್ ಇಟ್ ಇಸ್ ಫೈಬ್ರೋಸ್ಡ್ ಇಟ್ ಕ್ಯಾನ್ ನೆವರ್ ಚೇಂಜ್. ಆದರೆ ಒಂದ್ಸತಿ ಈ ತಂಬಾಕು ತಿನ್ನವರು ಬಾಯಿ ಸಣ್ಣ ಆದ್ರೆ ಅದು ಪುನಃ ದೊಡ್ಡದು ಆಗಲ್ಲ. ಆದರೆ ನಾವು ಏನು ನೋಡಿದ್ದೇವೆ, ಆಗ್ತದೆ. 6 ತಿಂಗಳ 8 ತಿಂಗಳ 9 ತಿಂಗಳ ನಂತರ ಸ್ವಲ್ಪ ಡಿಫರೆನ್ಸ್ ನನಗೆ ಸಿಕ್ಕಿದೆ. 50% ವಿ ಆರ್ ಸಕ್ಸಸ್ಫುಲ್. ಆದರೆ ಡಿಪೆಂಡ್ ಅಪಾನ್ ದ ಪೇಷಂಟ್. ಅದಕ್ಕೆ ಇದನ್ನು ಕ್ಲೇಮ್ ಯಾರು ಮಾಡಲಿಕ್ಕೆ ಆಗುದಿಲ್ಲ. ನೀವು ಏನು ಮಾಡಬೇಕು ಅಮ್ಮ? ಹಾ ಸರ್. ಏನು ಹೆಸರು ಹೇಳಬಹುದು ನಿಮ್ದು? ನಮ್ದು ಸರ್ ಶಾಕಿರಾ ಸರ್. ಪುನಃ ಹೇಳಿ. ಶಾಕಿರಾ ಬಾನು ಸರ್. ಶಾಹಿರಾ ಬಾನು. ಹಾ ಸರ್. ಶಾಹಿರಾ ಅವರೇ, ಒಂದು ತ್ರಿಫಲಾ ಪೌಡರ್ ಸಿಗ್ತದೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ತ್ರಿಫಲಾ ಪೌಡರ್ ಸರ್. ತ್ರಿಫಲ. ಹಾ ಸರ್. ಮತ್ತೆ ಇದರಲ್ಲಿ 1 ಚಮಚೆ ಪೌಡರ್ ಅನ್ನು ಹೌನ್ರಿ ಸರ್ ನೀವು ಕಾಲು ಲೋಟೆ, ತುಂಬಾ ನೀರು ಅವರಿಗೆ ಕೊಡಬಾರ್ದು, ಕಾಲು ಲೋಟೆ ನೀರಲ್ಲಿ ಹಾಕ್ಬೇಕು. ಕಾಲ್ ಲೋಟ ಸರ್. ಕಾಲಿದ್ರೆ ಒಂದು 50 ml ತಗೊಳ್ಳಿ ಸಾಕು. 50 ml ಸರ್. ಅದರಲ್ಲಿ 1 ಚಮಚೆ ಪುಡಿ ಹಾಕಿ. ಹಾ ಸರ್. ಮತ್ತೆ ಇದರಲ್ಲಿ 1 ಚಿಟಿಕಿ, ಆದ್ರೆ ನಿಮ್ಮ ಒಂದು 2 ಗ್ರಾಮ್ ಅಷ್ಟು, ನಿಮ್ಮ ಫಸ್ಟ್ ಬೆರಳು ಮತ್ತೆ ಥಂಬದ ಮಧ್ಯದಲ್ಲಿ ಇಷ್ಟು ಬರ್ತದೆ, ಅದೊಂದು ಚಿಟಿಕಿ ಅಂತ ಹೇಳುದು ನಾವು. ಅಷ್ಟು ಪ್ರಮಾಣದ ಸೈಂಧವ ಉಪ್ಪು ನೀರಿಗೆ ಹಾಕ್ಬೇಕು. ಆಯ್ತಾ? ನೀವೇನ್ ಮಾಡಬಹುದು, ಈ ತ್ರಿಫಲಾ ಸ್ವಲ್ಪ ಅದಕ್ಕೆ ನೀರು ಮಾಡಿ ಒಂದು ಗುಡುಗಿಯಾಗೆ ಮಾಡಿ ಇದನ್ನು. ಆಯ್ತಾ? ಅದನ್ನು ಕೊಟ್ಟು ಬಾಯಿಯಲ್ಲಿ, ಮತ್ತೆ ಈ ಉಪ್ಪುದು ನೀರುಂಟಲ್ಲ ಸ್ವಲ್ಪ 50 ml ಅದನ್ನು ಕುಡಿಸಿ ಬಿಡ್ಬೇಕು ಅವರಿಗೆ. ರಾತ್ರಿ ಸೈಂಧವ ಲವಣ ಅಂತ ಸಿಗ್ತದಮ್ಮ. ಸೈಂಧವ ಲವಣ. ಆಯ್ತಾ? ಇದು ಒಂದು ಆಯ್ತು ರಾತ್ರಿಗೆ. ಬೆಳಿಗ್ಗೆ ತಿಂಡಿ ಟೈಮ್ ಅಲ್ಲಿ 50 ml ದಾಳಿಂಬೆ ಜ್ಯೂಸು. ಸರ್. ಸಾಮಾನ್ಯವಾಗಿ ಪೊಟ್ಯಾಷಿಯಂ ಜಾಸ್ತಿ ಇದ್ರೆ ಯಾವುದು ಹಣ್ಣು ತಗೊಳ್ಳಿಕ್ಕೆ ಡಾಕ್ಟರ್ಸ್ ಬೇಡ ಅಂತ ಹೇಳ್ತಾರೆ. ಬಟ್ ಇದು 50 ml ಅಲ್ಲಿ ಪ್ರಾಬ್ಲಮ್ ಬರುವುದಿಲ್ಲ. 50 ml ಅಷ್ಟೇ. ತಿಂಡಿದ ಮೊದಲೇ ಅದರಲ್ಲಿ 1/4 ಚಮಚೆ ಜೀರಿಗೆ ಪುಡಿ, ಸರ್. 1/4 ಚಮಚೆ ಸೈಂಧವ ಉಪ್ಪು, ಮತ್ತೆ 1/4 ಚಮಚೆ ಶುಂಠಿ ಪುಡಿ, ಅರ್ಧ ಚಮಚೆ ಶುಂಠಿ ಪುಡಿ ಹಾಕಬಹುದು. ಆಯ್ತಾ? ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಅವ್ರಿಗೆ ಕೊಡ್ಬೇಕು. ಬೆಳಿಗ್ಗೆ ತಿಂಡಿ ಮೊದಲೇ ಕೊಡ್ಬೇಕು. ಶುಂಠಿ ಪುಡಿ ಅದು 1/4 ಚಮಚ ಅಲ್ರಿ ಸರ್? 1/4 ಚಮಚೆ. ಆಯ್ತಾ? ಮತ್ತೆ ತುಂಬಾ ನೀರು ಅವರಿಗೆ ಕುಡ್ಲಿಕ್ಕೆ ಕೊಡಬಾರ್ದು. ಆದಷ್ಟು ಅವರಿಗೆ ಬೆವರು ಬೇಕು. ಅವರಿಗೆ ಬೆವರು ಆದಷ್ಟು ಜಾಸ್ತಿ ಆದ್ರೆ ಅಷ್ಟು ಒಳ್ಳೇದು. ಆಯ್ತಾ? ಏನಾದ್ರೂ ಮಾಡಿ ಅವ್ರು ಸ್ವಲ್ಪ ವಾಕ್ ಮಾಡ್ಬೇಕು, ಇಲ್ಲಂದ್ರೆ ಒಂದು ಬಿಸಿ ಅವರಿಗೆ ಬೆವರು ಆಗ್ಬೇಕಷ್ಟೇ. ನೋಡಿ ಹೇಗೆ. ಆಯ್ತಾ? ಒಂದು ಮಾಡಿ 1 ತಿಂಗಳ ನಂತರ ಹೇಳಿ ಹೆಂಗೆ ಆಯ್ತು. ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಾಯ್. ಧನ್ಯವಾದ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ನಿಮಿಷಗಳು ಮಾತ್ರ ಬಾಕಿ ಉಳಿದಿವೆ. ಹಾಗಾಗಿ ಕರೆ ಮಾಡಿ 63 62 39 40 10. ಆಯುರ್ವೇದ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ ಅವೆಲ್ಲವನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಯಾಕೆಂದರೆ ಒಂದು ಗಾಳಿ ಬೀಸುವ ದಿಕ್ಕಿನಿಂದ ಕೂಡ ಮಾನವನ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಸಹಸ್ರಾರು ವರ್ಷಗಳ ಹಿಂದೆ ಬರೆದಿಟ್ಟಿದ್ದಾರೆ ನಮ್ಮ ಅದ್ಭುತವಾದಂಥ ಒಂದು ಶಕ್ತಿಯಿಂದ, ತಪಶಕ್ತಿಯಿಂದ. ಈಗ ಆಗ್ನೇಯ ದಿಕ್ಕಿಂದ ಬಂದ್ರೆ ಒಂದು ಕರೆಸಿದಾಗಿದೆ ಒಂದು ಮುಗಿಸಿ ಹೇಳ. ಆಗ್ನೇಯ ದಿಕ್ಕಿಂದ ಬಂದ್ರೆ ಅದೇ ಸೌತ್ ಈಸ್ಟ್ ಇಂದ ಅದು ಸಹ ದಾಹಕೃತ್ ಸೇಮ್, ಇದು ನಿಮ್ಮ ಪೂರ್ವ ದಿಂದ. ಮತ್ತೆ ನೈಋತ್ಯದಿಂದ ಬಂದಿದ್ದ ಕ್ವಾಲಿಟಿ ಸೇಮ್ ಪಶ್ಚಿಮದ ಹಾಗೆ ಉಂಟು. ಇನ್ನು ಕರೆಸ್ತು. ನಮಸ್ಕಾರ. ಹಲೋ ನಮಸ್ಕಾರ ಸರ್, ಹೇಳಿ ಸರ್. ಮಾತಾಡಿ, ನೇರವಾಗಿ ಮಾತಾಡಿ ಸರ್, ಹೇಳಿ. ಕೇಳಿಸ್ತಾ ಇದೆ ಹೇಳಿ. ಅದೇ ಬೆಳಗ್ಗೆ ಎದ್ದು ಕೂಡಲೇ ಶೀತ ಆಗ್ತದೆ, ಕೇಳಬೇಕಿತ್ತು.
ನಿಮ್ಮ ಹೆಸರು ಹೇಳಿ, ಡಾಕ್ಟರ್ಗೆ ಕೇಳಿಸ್ತಾ ಇದೆ. ಶಶಿಕುಮಾರ್ ಅಂತ. ಶಶಿಕುಮಾರ್ ಅವರೇ, ಬೆಳಿಗ್ಗೆ ಇದ್ದು ಕೂಡಲೇ ಶೀತ ಆಗ್ತದಾ? ಶೀತ ಸರ್, ಸೀನ್ ಬರ್ತದೆ, 4 ಸೀನು ಮತ್ತೆ ಶೀತ. ಬೆಳಿಗ್ಗೆ ಸೀನ್ ಮಧ್ಯಾಹ್ನ ಕಡಿಮೆ ಆಗ್ತದೆ, ಮತ್ತೆ ಸಂಜೆ ಜಾಸ್ತಿ ಆಗ್ತದೆ. ಅಕ್ಷಿ ಬರ್ತಾ ಇರ್ತದೆ ಧಾಳ 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 ಅಲ್ವಾ? ಹೌದು ಸರ್. ಅಲ್ಲ, ಒಮ್ಮೆ ಬಂದ್ರೆ ಮತ್ತೆ ಎಂತ 30, 10, 20 ಎಷ್ಟು ಹೋಗ್ತದೆ ಸೀನ್? ಏನ್ ಸರ್? ಅಲ್ಲ, ಒಮ್ಮೆ ಶುರು ಆದ್ರೆ ನಿಮ್ಗೆ ಅಕ್ಷಿ ಅಕ್ಷಿ ಎಷ್ಟು ಬರೋದು? ಸರಿ ಬರ್ತದೆ? 10-20 ಸರಿ ಬರ್ತದೆ ಅಂತ ಕೇಳಿದ್ರೆ. ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ, 4-5 ಸರಿ ಬರುತ್ತೆ ಸರ್. 45 4-5 4-5. ಪ್ರಾಯ ಎಷ್ಟು ಸರ್? ಸರ್ ನಮ್ಗೆ 36 ಸರ್. ರಾತ್ರಿ ಸರಿ, ನೀವು ರಾತ್ರಿ ಇವತ್ತು ತಿಂಗಳ ಸರಿ, ರಾತ್ರಿ ಊಟ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಬೇಕು. ರಾತ್ರಿ ಇಡೀ ರಾತ್ರಿ ತಿಂದು ಮಲಗಿದ್ರೆ ಅದು ಅಜೀರ್ಣ ಆದ್ರೆ ಬೆಳಿಗ್ಗೆ ಅದು ಟಾಕ್ಸಿಕ್ ಫಾರ್ಮ್ ಅಲ್ಲಿ ಅದು ಒಟ್ಟಾಗ್ತದೆ, ಆಯ್ತಾ? ಆಮೇಲೆ ಇದು ಒಂದು. ಎರಡನೇ, ರಾತ್ರಿ ಮಲಗುವಾಗ ಒಂದು ಅಣು ತೈಲ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಯಾವುದು ಸರ್? ಅಣು ತೈಲ, ANU, ಅಣು. ಅಣು ಉಂಟಲ್ಲ, ಅಣು, ಪರಮಾಣು ಅಣು, ಅಣು ತೈಲ. ಇದು 2 ಡ್ರಾಪ್ಸ್ 2 ಮೂಗಕ್ಕೆ ಹಾಕಿಯೇ ಮಲಗಬೇಕು, ಆಯ್ತಾ? ಡೈಲಿ ರಾತ್ರಿ. ಮತ್ತೆ ಮತ್ತೆ ಹಸು ಹೇಗೆ ಆಗ್ತದೆ? ಯು ಆರ್ ಎ ಯಂಗ್ ಮ್ಯಾನ್, 36. ಏನು ಸ್ವಲ್ಪ ವಾಕಿಂಗ್ ಎಲ್ಲ ಒಳ್ಳೆ ಮಾಡಿ, ನಿಮ್ಮ ಫಿಸಿಕಲ್ ವರ್ಕ್ ಕಡಿಮೆ ಇರಬಾರ್ದು, ಒಳ್ಳೆ ಮೂವ್ಮೆಂಟ್ ಅಲ್ಲಿ ಇರಬೇಕು. 45 ನಿಮಿಷ ಬೆಳಿಗ್ಗೆ ಏನಾದರೂ ಸ್ಪೋರ್ಟ್ಸ್ ಆಡಿ, ವಾಕಿಂಗ್ ಮಾಡಿ, ಸಂಜೆ ಸಹ ಮಾಡಿ, ಮತ್ತೆ ಮೂಗಕ್ಕೆ ಹೊಡೆತೈಲಿ ಹಾಕಿದ್ರೆ ಈ ಸಮಸ್ಯೆ ಸರಿ ಆಗ್ತದೆ. ಬೆಳಿಗ್ಗೆ ಮೂಗಕ್ಕೆ 3 ಸತಿ ನೀವು ನೀರು, ಆಯ್ತಾ, ಮೂಗಿಗೆ ತಗೊಳ್ಬೇಕು, ಮತ್ತೆ ಅದನ್ನು ತೆಗಿಬೇಕು, ಆಯ್ತಾ? ಇದು ನೀವು ಮಾಡಿದ್ರೆ ನಿಜವಾಗಿ ತುಂಬಾ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತದೆ ನಿಮ್ಗೆ ಇದರಿಂದ. ಹೌದು 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 ಹೌದು, ಮೂಗಕ್ಕೆ ಹಾಕ್ಬೇಕು, ಆಯ್ತಾ? ಯಾವುದು? ಅಣು ತೈಲ. ಅಣು ತೈಲ. ತೈಲ ಅಂದ್ರೆ ಎಣ್ಣೆ. ಅಣು ಅಣು ಪರಮಾಣು ಅಂತ ಕೇಳಿಲ್ವಾ? ಹಾಗೆ ನೋಡಿ. ಮತ್ತೆ ಇನ್ನೊಂದು ಸ್ನೇಹಿತರೆ ನೋಡಿ, ನಿಮ್ಮ ಇವರು ಶಶಿಧರ್ ಅಂತ ಹೇಳಿದ್ರು, ಶಶಿ ಅವರು ಕೇಳಿದ ಪ್ರಶ್ನೆಗೆ ಒಂದು ಒಳ್ಳೆ ಶಾಸ್ತ್ರದಲ್ಲಿ ಪ್ರಯೋಗ ಒಂದು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಎಲ್ಲರೂ ಒಂದು ಕರೆಕ್ಟ್ ಆಗಿ ಕೇಳಿದನ್ನು. ವಿಗತ ಘನ ನಿಶೀಥೆ. ವಿಗತ ಅಂತ ಹೇಳಿದ್ರೆ ಹೋಗಿದೆ, ಘನ ಆದ್ರೆ ಡಾರ್ಕ್, ನಿಶೀಥ ಆದ್ರೆ ನಿಶಿ ಆದ್ರೆ ರಾತ್ರಿ. ರಾತ್ರಿ ಹೋದ ಮೇಲೆ ಅಂತ ಹೇಳಿದ್ರೆ ಪ್ರಾತಃ ಕಾಲ, ಬೆಳಿಗ್ಗೆ. ಪ್ರಾತರುತ್ಥಾಯ, ಬೆಳಿಗ್ಗೆ ಇದ್ದು ಕೂಡಲೇ, ಆದ್ರೆ ಇದು ಸೂರ್ಯೋದಯ ಮೊದಲೇ, ಸೂರ್ಯೋದಯ ಹೊತ್ತಿಗೆ, ನಂತರ ಮಾಡಿ ಪ್ರಯೋಜನ ಇಲ್ಲ. ನಿತ್ಯಂ, ಎವ್ರಿ ಡೇ. ಪಿವತಿ ಖಲು, ಕುಡಿಬೇಕು. ನರೋಯೋ ಘ್ರಾಣ ರಂಧ್ರೇಣ ವಾರಿ. ಘ್ರಾಣ ಅಂತ ಹೇಳಿದ್ರೆ ಮೂಗು, ಮೂಗ ರಂಧ್ರದಿಂದ ಯಾರು ನೀರು ಕುಡಿತಾರೆ ನಿತ್ಯ ಬೆಳಿಗ್ಗೆ, ನಿಶೀತ ಗತ ವಿಗತ, ರಾತ್ರಿ ಹೋದ ಮೇಲೆ ಬೆಳಿಗ್ಗೆ ಪ್ರಾರಂಭ ಆಗುವಾಗಲೇ, ಆದ್ರೆ ಸೂರ್ಯೋದಯ ಟೈಮಲ್ಲಿ, ಅಂದ್ರೆ ಮುಂಜಾನೆ ಹೊತ್ತು ಆವಾಗ ಯಾರು ಮೂಗಿಂದ ನೀರು ಕುಡಿತಾರೆ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಸ ಭವತಿ ಮತಿಪೂರ್ಣ. ಅವನದು ಮತಿ ಅಂದ್ರೆ ಬುದ್ಧಿಶಕ್ತಿ ಒಳ್ಳೆ ಆಗ್ತದೆ. ಚಕ್ಷುಷ, ಕಣ್ಣು ಒಳ್ಳೆ ಆಗ್ತದೆ. ತಾರ್ಕ್ಷತುಲ್ಯೋ, ಅಂದ್ರೆ ಕಣ್ಣು ಗರುಡದ ಹಾಗೆ, ತಾರ್ಕ್ಷ ಗರುಡದ ಕಣ್ಣು ಅಂತಲೇ ಹೇಳ್ತೇವೆ ನಾವು, ಪದ ಪ್ರಯೋಗ ಅದಾಗ್ತದೆ. ಮತ್ತೆ ವಲಿಫಲಿತ ವಿಹೀನ, ಅವನದು ಪ್ರಾಯದ ದೋಷ ಇರುವುದಿಲ್ಲ. ಸರ್ವರೋಗೈರ್ವಿಮುಕ್ತ, ಎಲ್ಲ ರೋಗಗಳಿಂದ ಮುಕ್ತಿ ಸಿಗ್ತದೆ. ಸೊ ಬೆಳಿಗ್ಗೆ ಹೇಗೆ ಮಾಡಬೇಕು? ನೀರು ತಕೊಂಡು, ನಮ್ಗೆ ಇದು ಮುಂಚೆ ಗೊತ್ತಿದ್ರೆ ನಾವು ಸಹ ಮಾಡ್ತಿದ್ದೆ, ನಮ್ಗೆ ಇತ್ತೀಚೆಗೆ ನಾವು ಶುರು ಮಾಡಿದ್ದೇವೆ ಸ್ನೇಹಿತರೆ, ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಬಹಳ ಒಳ್ಳೆ ಆಯ್ತು. ಅದಾದಮೇಲೆ ತಲೆ ಭಾರಾಗಿ ಇರೋದು, ಬಾಡಿ ವೀಕ್ನೆಸ್ ಅಂತ ಇರೋದಿಲ್ಲ. ನೀವು ಸ್ವಲ್ಪ ನೀರನ್ನು ಕೈಗೆ ತಗೊಂಡು ಕೈಯಿಂದ ಹೀಗೆ ಮಾಡಿಬಿಡಿ, ಜಲನೇತಿ ಸಿಗಲಿಲ್ಲದ್ರೆ 3 ಸತಿ, ಒಂದು ಹೀಗೆ ತಗೊಳ್ಳೋದು, ಈ ಕಡೆಯಿಂದ ನೀರು ಬರಬೇಕು, ಮತ್ತೆ ಪುನಃ ತಗೊಳ್ಬೇಕು, ಪುನಃ ನೀರು ಈ ಕಡೆಯಿಂದ ಹೋಗಬೇಕು. ಈ ಪ್ರಕ್ರಿಯೆಯನ್ನು 3 ಸರ್ತಿ ಮಾಡಿ ಬೆಳಿಗ್ಗೆ ಬ್ರಷ್, ಹಲ್ಲು ಉಜ್ಜಿದ ನಂತರ ನಿಮ್ಗೆ ಈ ನೆಗಡಿ, ಶೀತ, ಕೆಮ್ಮು, ಸೀನ ಏನ್ ಸಮಸ್ಯೆ ನಿಜವಾಗಿ ಇರುವುದಿಲ್ಲ. ಯೋಗದವರು ಮಾಡ್ತಾರೆ ಒಂದು ಜಲನೀತಿ, ಜಲದ ನೀತಿ, ನೀರು ಹಾಕ್ತಾರೆ, ಅದು ಬಹಳ ಒಳ್ಳೆ ಟ್ರೀಟ್ಮೆಂಟ್ ಅದು. ಆದ್ರೆ ಎಂತ ಆಗಿದೆ, ನಮ್ಮಲ್ಲಿ ಬ್ರಷ್ ಒಂದು ಮಾಡೋದು ಮತ್ತೆ ಸೀದಾ ಓಡೋದು. ಅದಕ್ಕಿಂತ ಬ್ರಷ್ ಮಾಡಿದ ಮೇಲೆ
ಜಿಹ್ವ ನಿರ್ಲೇಖನ ಟಂಗ್ ಕ್ಲೀನಿಂಗ್ ಮಾಡಿದ ಮೇಲೆ ಮೂಗವನ್ನು ನಿಜವಾಗಿ ಕ್ಲೀನಿಂಗ್ ಮಾಡಲೇಬೇಕು. ತುಂಬ ಒಳ್ಳೆ ಆಗ್ತದೆ. ಮತ್ತು ಇನ್ನೊಂದು ಭಾಳ ಒಳ್ಳೆ ಒಂದು ಮಾಹಿತಿ ನಿಮಗೆ ಎಲ್ಲರಿಗೂ ಕೊಳ್ಳಿಕ್ಕಿತ್ತು. ಇದರ ಒಟ್ಟಿಗೆ ಇದರಿಂದಾಗಿ ಹೇಳ್ತಾ ಇದ್ದೇನೆ, ನಮ್ಮ ಅನುದಿತ ಆದರೆ ಉದಿತ ಆದರೆ ಹುಟ್ಟಿದ ಉದ್ಭವಿಸಿದ, ಅನುದಿತ ಆದರೆ ಉದಿತ ಆಗದೆ, ದಿನಂ ಆದರೆ ದಿನ ಹುಟ್ಟಿದ ಮೊದಲೇ ರವಿಮಂಡಲೆ. ಈ ರವಿಮಂಡಲ ಬರುವುದು ಚೂರು ಮೊದಲು, ಅಂದ್ರೆ ಅರುಣೋದಯ ಅಂತ ನಾವು ಹೇಳ್ತೀವಿ. ಅರುಣೋದಯ ಟೈಮಲ್ಲಿ ಪಿವತಿ ತೋಯಂ, ಯಾರು ನೀರು ಕುಡಿತಾರೆ. ಅನುಜ್ಜಿತ ಮೂತ್ರವಿಟ್, ಮೂತ್ರ ಮತ್ತೆ ವಿಟ್ ಆದ್ರೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮೊದಲೇ. ಅನಿಲ ಪಿತ್ತ ಕಫಾನಲ, ಅವರಿಗೆ ವಾತ ಪಿತ್ತ ಕಫ ಮತ್ತೆ ಅಗ್ನಿ ಸಮಸ್ಯೆ ದೋಷ ಎಲ್ಲ ಸರಿ ಆಗ್ತದೆ. ಮತ್ತೆ ಇದರಲ್ಲಿ ಸಹ ಇಷ್ಟು ಕುಡಿಬೇಕಂತ ಹೇಳುದು, ಪ್ರಸೃತಿ ಸಲಿಲ ಪಿವೇತ್ ಅಷ್ಟೌ. ಈಗ ಕೆಲವರು ಬಂದು ಕೇಳ್ತಾರೆ, ಇಷ್ಟು ನೀರು ಕುಡಿಬೇಕು ಬೆಳಿಗ್ಗೆ ಆಯ್ತು, ಟೈಮಿಂಗ್ ಯಾವುದು? ಬೆಳಿಗ್ಗೆ ಅರುಣೋದಯ, ಸೂರ್ಯೋದಯಕ್ಕಿಂತ ಮೊದಲು. ಎಷ್ಟು ಕುಡಿಬೇಕು? ಅಷ್ಟೌ ಪ್ರಸೃತಿ ಅಂತ ಹೇಳಿದ್ರೆ ಅಂಜಲಿ, ಇದು ಒಂದು ಪ್ರಸೃತಿ. ಇದರಲ್ಲಿ ಬರುವುದು ಇಷ್ಟು 100 ml 100 ml ನೀರು, ಒಂದು ಅಂಜಲಿದ ನೀರು. ಅಷ್ಟ ಪ್ರಸೃತಿ ಆದ್ರೆ ಅಷ್ಟ ಅಂಜಲಿ ಆದ್ರೆ 8 × 100 ml ಆದ್ರೆ ಎಷ್ಟಾಯ್ತು? 800 ml, 3/4 ಲೀಟರ್ ಇಡಬಹುದು. 3/4 ಲೀಟರ್ ಅಷ್ಟು ನೀರನ್ನು ಯಾರು ಬೆಳಿಗ್ಗೆ ಕುಡಿತಾರೆ, ಸವಿತಸ್ತು ಉದಯ ಕಾಲೇ ಪ್ರಸೃತಿ ಸಲಿಲಸ್ಯ ಪಿಬೇದ್ ಅಷ್ಟೌ ಅಷ್ಟ ಪ್ರಸೃತಿ 8 ಬೊಗಸೆ ನೀರು. ರೋಗ ಜರ ಪರಿಮುಕ್ತೋ, ರೋಗ ಯಾವುದು ಬರುವುದಿಲ್ಲ, ಜರ ಪ್ರಾಯಸ ಬರುವುದಿಲ್ಲ. ಜೀವೇತ ವರ್ಷ ಶತಂ ಸ ಅಗ್ರಂ, ಅವರು 100 ವರ್ಷ ಬದುಕ್ತಾರೆ, ಸ ಅಗ್ರಂ, ಅದಕ್ಕಿಂತ ಜಾಸ್ತಿ ಬದುಕುವುದು ಯೋಗ. ಮುಂಚೆ ಹೇಳಿದೆ ನಾವು ಇದು ಒಂಚೂರು, ಆದ್ರೆ ಆವಾಗ ಶ್ಲೋಕ ಪ್ರೂಫ್ ಕೊಟ್ಟೆ ಹೇಳಿಲ್ಲ. ನೀವು ಡೈಲಿ ಸ್ನೇಹಿತರೆ ಬೆಳಿಗ್ಗೆ ಇದ್ದು ಫಸ್ಟ್ ಕೆಲಸ ಹಲ್ಲ ಒಜ್ಜದ ಮೇಲೆ ಮೂಗಿಂದ ನೀರು ತಗೊಂಡ ಮೇಲೆ ಸೀದಾ ಹೋಗಿ 800 ml ನೀರು ಕುಡಿದು ಮತ್ತೆ ಮೂತ್ರ ವಿಸರ್ಜನೆ ಮತ್ತೆ ಮಲ ವಿಸರ್ಜನೆ ಮಾಡಿ, ಅದಾದ್ಮೇಲೆ ಶೇವಿಂಗ್ ಎಲ್ಲ ಮಾಡಿ, ಆಮೇಲೆ ವಾಕಿಂಗ್ಗೆ ಹೋಗಿ, ಇಲ್ಲಾದ್ರೆ ಸ್ವಲ್ಪ ವ್ಯಾಯಾಮ ಮಾಡಿ. ಆ ನೀರು ತಣ್ಣೀರು ಕುಡಿದು ಒಳ್ಳೆಯದ ಅಥವಾ ಬಿಸಿ ಮಾಡಿದ ನೀರು? ಒಳ್ಳೆ ಪ್ರಶ್ನೆ ನೋಡಿ ನವೀನ್, ಒಳ್ಳೆ ಪ್ರಾಸಂಗಿ ಪ್ರಶ್ನೆ ಕೇಳಿದ್ದಾರೆ. ಯಾರಿಗೂ ಅಗ್ನಿ ಬಲ ಕಡಿಮೆ ಇದೆ, ಹಸುವೆ ಇಲ್ಲ, ಅಜೀರ್ಣ ಇದೆ, ಅವರು ಬಿಸಿ ಬಿಸಿ ನೀರು ಕುಡಿಬೇಕು. ಯಾರಿಗೂ ಹಸು ಎಲ್ಲ ಫಸ್ಟ್ ಕ್ಲಾಸ್ ಇದೆ, ಏನ್ ತೊಂದರೆ ಇಲ್ಲ, ಫಿಟ್ ಇದ್ದಾರೆ, ಏನ್ ಕಾಯಿಲೆ ಇಲ್ಲ, ಅವರು ತಣ್ಣೀರು ಕುಡಿಯಬಹುದು. ಆದ್ರೆ ಬಿಸಿನೀರು ಇದ್ರೆ ಒಳ್ಳೇದು, ಅಥವಾ ಬಿಸಿ ಮಾಡಿದ ನೀರು ತಣ್ಣಗಾದ ಮೇಲೆ. ಹೌದು, ಬಿಸಿ ಬಿಸಿ ಇಲ್ಲದ ತಣ್ಣಾಗಿದ ಮೇಲೆ ಆ ಬಿಸಿನೀರು ಕುಡಿದ್ರೆ ಒಳ್ಳೇದು ಅಂತ. ಮತ್ತೊಂದು ಕರೆ ಇದೆ. ನಮಸ್ಕಾರ. ನಮಸ್ಕಾರ. ಹೇಳಮ್ಮ, ನೇರವಾಗಿ ಪ್ರಶ್ನೆ ಕೇಳಮ್ಮ. ನಾನು ಕಾರವಾರದಿಂದ ಮಾತಾಡೋದು, ಗಾಯತ್ರಿ ಅಂತ ಹೇಳಿ. ಮಾತಾಡಮ್ಮ, ಹೇಳಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇದು ನನ್ನ ಮಗಳು 17 ವರ್ಷ. ಅವಳು ಒಂದೇ ಈ ಶ್ರಾವಣ ಮಾಸದಲ್ಲಿ ಒಂದ್ಸಲ ಇದಾದ್ದು ಸರ್, ಮೆಥಡ್ಗೆ ಬಂದ್ಲು. ಸರಿ. ಅದ್ರ ನಂತರ ಇಲ್ಲ, ಒಂದು ವರ್ಷ ಜಾಸ್ತಿ ಆಯ್ತು ಆಗದೆ. ಅದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಮೆಡಿಸಿನ್ ಇದೆಯಾ ಅಂತ ಕೇಳೋಣ ಅಂತ ಹೇಳಿ. ಉಂಟು ಅಮ್ಮ. ನೋಡಿ ಸ್ನೇಹಿತರೆ, ಆರ್ತವ ಸಡನ್ ಸ್ಟಾಪ್ ಆದ್ರೆ ಅಮೆನೋರಿಯಾ, ಇದನ್ನು ವೆಸ್ಟರ್ನ್ ಬುಕ್ಸ್ ಅಲ್ಲಿ ಅಮೆನೋರಿಯಾ ಅಂತ ಹೇಳೋದು. ಹಾಗೆ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಳ್ಳು ಸಿಗ್ತದೆ, ಕಪ್ಪು ಎಳ್ಳು. ನೀವೇನ್ ಮಾಡ್ಬೇಕು, ಕಪ್ಪು ಎಳ್ಳುದು ಟೀ ಮಾಡಬೇಕು, ಸೆಸಮಿ ಟೀ. ಒಂದು 100 ml 200 ml ಅಷ್ಟು ನೀರು, ಅದರಲ್ಲಿ 2 ಚಮಚೆ ಕಪ್ಪ ಎಳ್ಳು ಹಾಕಿ ಕುದಿಸಿ ಅರ್ಧ ಮಾಡಿ ಬಿಡ್ಬೇಕು ನೀರು. ತಣ್ಣಾದ ಮೇಲೆ ಅದನ್ನು ಫಿಲ್ಟರ್ ಮಾಡಿ, ತಣ್ಣಾದ ಮೇಲೆ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಡೈಲಿ ಖಾಲಿ ಹೊಟ್ಟೆ ಕೊಡ್ಬೇಕು ಮಗಳಿಗೆ. ಒಂದು ತಿಂಗಳ ಒಂದು ಸೈಕಲ್ ಕೊಟ್ರೆ ಸಾಕು, ಆಯ್ತಾ? ಒಂದು ಟೈಮ್ ಕೊಟ್ರೆ ಸಾಕ ಸರ್? ಹಾ, ಬೆಳಿಗ್ಗೆ ಖಾಲಿ ಹೊಟ್ಟೆ ಒಂದು ಸೈಕಲ್ ಅಂತ ಹೇಳಿ 1 ತಿಂಗಳು ಕೊಡಬೇಕು, ಆಯ್ತಾ? ಅಷ್ಟಲ್ಲಿ ತುಂಬಾ ಒಳ್ಳೆ ರೀತಿಯಿಂದ ಈ ಸಮಸ್ಯೆ ಸಮಾಧಾನ ಆಗಬಹುದು. ಆದ್ರೆ ಇದರ ಜೊತೆಗೆ ಒಂದು ಚಂದ್ರಪ್ರಭಾ ವಟಿ ಸಿಗ್ತದೆ, ಒಂದು ಮಾತ್ರ ಬೆಳಿಗ್ಗೆ ಸಂಜೆ ಕೂಡ ಏನು ತೊಂದರೆ ಇಲ್ಲ, ಒಳ್ಳೆ ಆಗ್ತದೆ, ಆಯ್ತಾ? ಧನ್ಯವಾದ. ಸರಿ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಬಹುಶಃ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬರ್ತಾ ಇದೆ. ಭಾಳಷ್ಟು ಜನರಿಗೆ ಪ್ರಶ್ನೆ ಇರ್ಬೋದು, ವೈದ್ಯರನ್ನು ನೇರವಾಗಿ ಭೇಟಿ ಮಾಡಬಹುದಾ? ಎಲ್ರಿಗೂ ಬಹುಶಃ ಎಲ್ಲ ಸಮಯದಲ್ಲಿ ಅವ್ರು ಲಭ್ಯ ಇರಲಿಕ್ಕಿಲ್ಲ, ಯಾಕಂದರೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ. ಆದರೆ ವೈದ್ಯರು ಇರ್ತಾರೆ, ನೀವು ಹೋಗೋದಾದರೆ
ಅದಕ್ಕೆ ಅವರ ವಿಳಾಸವನ್ನು ಕೊಡ್ತಾ ಇದ್ವಿ, ಯಾವ ದಿನ ಎಲ್ಲಿ ಸಿಗ್ತಾರೆ ಅಂತ. ಪ್ರತಿ ಸೋಮವಾರ ಹಾಗೂ ಗುರುವಾರ ಉಡುಪಿಯಲ್ಲಿ ಅವರು ಲಭ್ಯರಿದ್ದಾರೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಮಂಗಳೂರಿನ ರಾಮಭವನ್ ವಾಣಿಜ್ಯ ಸಂಕೀರ್ಣದ ಪ್ರಥಮ ಮಹಡಿಯಲ್ಲಿ ಲಭ್ಯರಿದ್ದಾರೆ. ಬಿಷಪ್ ಎನ್ನುವಂತಹ ಒಂದು ಹೆಸರಿನ ಮಳಿಗೆಯಲ್ಲವರಿದ್ದಾರೆ. ಅದೇ ರೀತಿ ಪ್ರತಿ ಬುಧವಾರ ಮತ್ತು ಶನಿವಾರ ಕುಂದಾಪುರದ ತೆಕ್ಕಟೆಯಲ್ಲಿ ಆಯುರ್ ಆಶ್ರಮ ಇದೆ, ಮೈತ್ರೇಯಿ ಆಯುರ್ ಆಶ್ರಮ ಅನ್ನುವಂಥ ಆಶ್ರಮದಲ್ಲಿ ಅವರು ಲಭ್ಯರಿದ್ದಾರೆ. ಅಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಆದರೆ ವೈದ್ಯರು ಯಾವತ್ತೂ ಹೇಳೋದಿಲ್ಲ ನೀವು ಬನ್ನಿ ಅಂತ. ಸಾಧ್ಯವಾದಲ್ಲಿ ನೀವೇ ಅದನ್ನು ಮಾಡ್ಬೋದು. ಸುಲಭವಾದಂಥ ಮದ್ದುಗಳನ್ನು ಕೂಡ ಹೇಳ್ತಾ ಇದ್ದಾರೆ, ಅದನ್ನು ಬಳಸಿ ಅಂತ ಹೇಳ್ತಾರೆ. ಅನಿವಾರ್ಯ ಆದರೆ ಬನ್ನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮೊದಲು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಕರೆಗಳನ್ನು ಮಾಡಿದ ಎಲ್ರಿಗೂ ನಮಸ್ತೆಗಳನ್ನು ಹೇಳುತ್ತಾ, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರುವಂಥ ವೈದ್ಯರಾದಂಥ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಟಿವಿಯ ಸಮಸ್ತ ಬಳಗದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸಿದ್ದೇವೆ. ಎಲ್ರಿಗೂ ನಮಸ್ಕಾರ.